वन्दे जगद्गुरुं ಕಂಡೆನ ಗೋವಿಂದನ ಗೋವಿಂದನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಕಂಡೆನ ಗೋವಿಂದನ ಗೋವಿಂದನ ಕೇಶವ ನಾರಾಯಣ ಶ್ರೀಕೃಷ್ಣನ ವಾಸುದೇವ ಅಚ್ಯುತ ಅನಂತನ ಕೇಶವ ನಾರಾಯಣ ಶ್ರೀಕೃಷ್ಣನ ವಾಸುದೇವ ಅಚ್ಯುತ ಅನಂತನ ಸಾಸಿರ ನಾಮದ ಶ್ರೀ ಋಷಿಕೇಶನ ಸಾಸಿರ ನಾಮದ ಶ್ರೀ ಋಷಿಕೇಶನ ಶೇಷಶಯನ ನಮ್ಮ ವಸುದೇವ ಸುತನ ಕಂಡೆನ ಗೋವಿಂದನ ಗೋವಿಂದನ. ಕಾರ್ಯಕ್ರಮದ ಸಮಾರಂಭಕ್ಕೆ ಬರ್ತಾ ಇದ್ದೇನೆ. ಕಳೆದ 30 ವರ್ಷಗಳಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಿಂದ, ಆರಂಭದಲ್ಲಿ ಸ್ವಲ್ಪ ಕಷ್ಟ ಆಗಿದ್ದರೂ ಕೂಡ ಇತ್ತೀಚೆಗಿನ ಕೆಲವೊಂದು ವರ್ಷಗಳಲ್ಲಿ ಬಹಳ ಅದ್ಧೂರಿಯಾಗಿ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗುತ್ತಿದ್ದರೂ ಕೂಡ ಇಲ್ಲಿ ನಡೆದಿರುವಂಥ ಜನಸಂಖ್ಯೆಗೆ ಏನು ಕೊರತೆ ಇಲ್ಲ. ಯಾಕೆ ಅಂತ ಹೇಳಿದರೆ ಈ ಒಂದು ಕೇಂದ್ರ ಮೈದಾನಕ್ಕೆ ಅದರದ್ದೇ ಆದಂಥ ಒಂದು ಶಕ್ತಿ ಇದೆ. ಯಾಕೆಂತ ಹೇಳಿದ್ರೆ ಕಟೀಲ್ನ ದುರ್ಗಾ ಪರಮೇಶ್ವರಿ ಅಮ್ಮನವರು ಕೂತ್ಕೊಳ್ಳುವಂಥ ಜಾಗ ಇದು ವರ್ಷಪ್ರತಿ. ಆದ್ದರಿಂದ ಆ ಒಂದು ದುರ್ಗಾ ಮಾತೆಯ ಒಂದು ಶಕ್ತಿ ಇಲ್ಲಿ ಇರುವ ಕಾರಣ ಇಲ್ಲಿ ಅದೆಷ್ಟು ಭಕ್ತರು ಈ ಒಂದು ಕೇಂದ್ರ ಮೈದಾನಕ್ಕೆ ಬಂದು ಇಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮ, ಅದು ಮೊಸರುಗುಡಿಕೆ ಅಂತಾರೆ, ಶ್ರೀ ಗಣೇಶ ಚತುರ್ಥಿ ಆ ಸಂದರ್ಭದಲ್ಲಿ ಕೂಡ ಮತ್ತು ಏನೇ ಕಾರ್ಯಕ್ರಮ ಇಲ್ಲಾದರೂ ಕೂಡ ಇಷ್ಟೊಂದು ಜನಸಂಖ್ಯೆ ಇಲ್ಲಿ ಸೇರ್ತಾ ಇದ್ದಾರೆ. ಹಾಗೆ ಪ್ರತಿಯೊಂದು ಮೊಸರುಡಿಕೆ ಉತ್ಸವಕ್ಕಿಂತ ಮೊದಲು ಒಂದು 15 ಅಥವಾ 1 ವಾರಕ್ಕಿಂತ ಮೊದಲು ನಾವು ಸಾರ್ವಜನಿಕ ಕ್ರೀಡಾಕೂಟವನ್ನು ಕೂಡ ನಾವು ಇಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಸುಮಾರು 1,000ರಷ್ಟು ಜನ ಆ ಒಂದು ಸಮಾರಂಭಕ್ಕೂ ಸೇರ್ತಾ ಇದ್ದಾರೆ. ಸಾರ್ವಜನಿಕರಿಗಾಗಿ ಕಬಡ್ಡಿ ಪಂದ್ಯಾಟ, ವಾಲಿಬಾಲ್, ಹಗ್ಗ ಜಗ್ಗಾಟ, ಮಹಿಳೆಯರಿಗಾಗಿ ಹಗ್ಗ ಜಗ್ಗಾಟ ಮತ್ತು ಇನ್ನಿತರ ಎಲ್ಲ ಚಟುವಟಿಕೆಗಳು ಕೂಡ ನಾವು ಹಮ್ಮಿಕೊಳ್ಳುವುದರಿಂದ ಆ ಕ್ರೀಡಾಕೂಟವು ಕೂಡ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಇನ್ನೂ ಮುಂದಕ್ಕೆ ಬಂದ ಹಾಗೆ ಕಳೆದ 10-12 ವರ್ಷಗಳಿಂದ ನಾವು ಈ ಒಂದು ಉತ್ಸವಕ್ಕೆ ಒಂದು ಮೆರುಗು, ಹೊಸ ಒಂದು ಮೆರುಗು ಬರಬೇಕನ್ನೋ ದೃಷ್ಟಿಯಿಂದ ನಾವು ಪ್ರತಿಯೊಂದು ವರ್ಷ ಒಬ್ಬೊಬ್ಬರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವಂಥ ಒಂದು ಪದ್ಧತಿಯನ್ನು ಕೂಡ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಪ್ರತಿ ವರ್ಷಕ್ಕೆ ಸಾರ್ವಜನಿಕ ಉತ್ಸವ ಸಮಿತಿಗೆ ಒಬ್ಬ ಅಧ್ಯಕ್ಷ. ಹಾಗೆ ಎಲ್ಲ ವರ್ಷಗಳಲ್ಲಿ ಕೂಡ ಪ್ರತಿಯೊಬ್ಬ ಅಧ್ಯಕ್ಷರು ನಮ್ಮ ಈ ಒಂದು ಉತ್ಸವದ ಸಮಿತಿಯೊಂದಿಗೆ, ಈ ಒಂದು ಉತ್ಸವದೊಂದಿಗೆ ಬಹಳ ಸಕ್ರಿಯವಾಗಿ ತೊಡಗಿಕೊಂಡಿದ್ದರು. ಹಾಗೆ ಈ ವರ್ಷವೂ ಕೂಡ ನಮ್ಮ ಉತ್ಸವ ಸಮಿತಿಯ ಅಧ್ಯಕ್ಷರು ದೇವನಾಡು ಗುತ್ತು ಮಂಜುನಾಥ ಅವರು. ಯಾಕಂದರೆ ವರ್ಷಪ್ರತಿ ಕೂಡ ನಾವು ಆದಷ್ಟು ಗುತ್ತಿನವರನ್ನೇ ಹುಡುಕುತ್ತಾ ಬರುವಂಥದ್ದು. ಯಾಕಂದರೆ ಕಾರ್ಯಕ್ರಮದ ಯಶಸ್ಸು ಗುತ್ತಿನವರಿಂದಲೇ ಆಗುತ್ತದೆ, ಅದಕ್ಕೊಂದು ದತ್ತು ಬರ್ತದೆ ಉತ್ಸವಕ್ಕೆ. ಆ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಆದಷ್ಟು ಒಂದು ಆ ಮನೆತನದ ವ್ಯಕ್ತಿ ಯಾರಿದ್ದಾರೆ ಅವರನ್ನು ಹುಡುಕುತ್ತಾ ನಾವೊಂದು ಈ ವರ್ಷದ ಉತ್ಸವ ಸಮಿತಿಗೆ ಅಧ್ಯಕ್ಷರು ಅಂತ ಹೇಳ್ಕೊಂಡು ಅವರಿಗೆ ನಾವೊಂದು ಅವಕಾಶವನ್ನು ಕೊಡ್ತೇವೆ. ಹಾಗೆ ಯಾಕೆಂತ ಹೇಳಿದರೆ ಈ ವರ್ಷದ ಒಂದು ಅಧ್ಯಕ್ಷರು ಅಂತ ಹೇಳಿದ್ರೆ ಅದೊಂದು ವಿಶೇಷ ಇದೆ. ನಮ್ಮ ಇಲ್ಲಿವರೆಗಿನ ವರ್ಷದ ನಮ್ಮ ಅಧ್ಯಕ್ಷರು ಬಹುಶಃ ವರ್ಷದ ಉತ್ಸವಕ್ಕೆ ಮಾತ್ರ ಅವರು ಬರ್ತಾ ಇದ್ರು. ನಮ್ಮ ಯಾವುದೇ ಒಂದು ಸಭೆ ಸಭೆಗೆ ಮೀಟಿಂಗ್ ಅವರು ಬರ್ತಿರಲಿಲ್ಲ. ಯಾಕೆ ನಾವು ಬೇಡ ಅಂತ ನಾವೇ ಹೇಳಿದ್ವಿ. ಆದರೆ ಈ ವರ್ಷದ ಅಧ್ಯಕ್ಷರು ಆಗಲ್ಲ, ಪ್ರತಿಯೊಂದು ಮೀಟಿಂಗ್ಗೆ ಬರ್ತಾ ಇದ್ರು. ಪ್ರತಿಯೊಂದು ಇದಕ್ಕೆ ಆರ್ಥಿಕವಾದಂಥ ಒಂದು ಶಕ್ತಿ ನಮಗೆ ಬೇಕಾಗ್ತದೆ, ಅದಕ್ಕೂ ಕೂಡ ಅದರ ಮೂಲವನ್ನು ಹುಡುಕಿ ಹೀಗೆ ಮಾಡುವ ಅಂತ ಹೇಳ್ಕೊಂಡು ನಮ್ಮೊಟ್ಟಿಗೆ ಅವರು ಬರ್ತಾ ಇದ್ರು. ಒಳ್ಳೆಯ ಒಂದು ನಮಗೆ ಉತ್ತೇಜನವನ್ನು ಕೊಟ್ಟಿದ್ದಾರೆ. ಬಹುಶಃ ಮುಂದಿನ ವರ್ಷ ಕೂಡ ನಾವು ಅವರನ್ನೇ ಆಯ್ಕೆ ಮಾಡೋ ಅಂದಾಜಲ್ಲಿದ್ದೇವೆ. ಅವರು ಅದಕ್ಕೆ ಒಪ್ಪಿದ್ದಾರೆ ಸಾಂಕೇತಿಕವಾಗಿ. ಇಲ್ಲಿ ನಮಗೆ ಅಂಥ ಒಂದು ವ್ಯಕ್ತಿಗಳ ನಮಗೆ ಅವಶ್ಯಕತೆ ಇದೆ. ಅದರ ಜೊತೆಯಲ್ಲಿ ಕಳೆದ 10-12 ವರ್ಷಗಳಿಂದ ನಮ್ಮ ಈ ಉತ್ಸವ ಸಮಿತಿಯೊಂದಿಗೆ ಕೈ ಜೋಡಿಸಿದ್ದು ಮಂಗಳ ಗಂಗೋತ್ರಿ ಜೂನಿಯರ್ ಚೇಂಬರ್. ಯಾಕಂತ ಹೇಳಿದ್ರೆ ಇವತ್ತೀಗ ನಾವು ನೋಡಿದ್ದೇವೆ ಸಂಜೆಯಿಂದ ಮುದ್ದು ಕೃಷ್ಣ, ಪುಟಾಣಿ ಕೃಷ್ಣ, ರಾಧಾಕೃಷ್ಣ, ಬೇರೆ ಬೇರೆ ನಾವು ಇಲ್ಲಿ ಮಕ್ಕಳ ಪ್ರತಿಭೆಯನ್ನು ನಾವು ನೋಡಿದ್ದೇವೆ. ಆ ಮುದ್ದು ಕಂದ ಮಗಳು ಆ ಹೆಜ್ಜೆ ಹಾಕುವಂಥ ಒಂದು ನೋಟ, ಅದು ಅಳುವಂಥ ಒಂದು ನೋಟ. ಮುಖ್ಯವಾಗಿ ನಾವು ಕೃಷ್ಣನನ್ನೇ ಆ ಮಗುವಿಗೆ ನಾವು ಕಾಣ್ತಾ ಇದ್ದೇವೆ. ಬಹುಶಃ ತಾಯಂದಿರಿಗೆ ಬಹಳಷ್ಟು ಕೃಷ್ಣನನ್ನೇ ನೋಡಿದಾಗ ಆಗಿದೆ.
ಅದಕ್ಕೆ ಅವರೇ ಆಗ ನಮ್ಮ ನಿರ್ವಾಹಕರು ಹೇಳಿದಾಗೆ ಬಹುಶಃ ನಿನ್ನೆ 2 ದಿವಸ ಮೊದಲೇ ತಾಯಂತದಕ್ಕೆ ತಯಾರಾಗಿದ್ದಾರೆ. ಮಕ್ಕಳಿಗೆ ಹೆಜ್ಜೆಯನ್ನು ಹೇಗೆ ಕಳಿಸುವುದು, ಹೇಗೆ ಕುಡಿಯುವುದು ಅಂತ ಹೇಳ್ಬೋದು. ಕೆಲವು ಮಕ್ಕಳು ಹತ್ತಿರ್ಬೋದು, ಹತ್ತದ್ದು ಕೂಡ ನಮಗಿನ್ನೂ ಸಂತೋಷ ಆಗಿದೆ. ಆಗ ಮಕ್ಕಳ ಮುಖದಲ್ಲಿ ನಾವು ಶ್ರೀಕೃಷ್ಣನನ್ನು ಕಂಡಿದ್ದೇವೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಆ ಮಕ್ಕಳಿಗೆ ಶ್ರೀಕೃಷ್ಣನ ಅಥವಾ ಒಂದು ಮಹಾಭಾರತದ ಅಥವಾ ಒಂದು ಪುರಾಣದ ಅದು ಯಾವುದೇ ಧರ್ಮಗ್ರಂಥದ ಒಂದು ಸಂಸ್ಕಾರವನ್ನು ಕೊಡಿ, ಮಕ್ಕಳು ಆ ರೀತಿಯಲ್ಲಿ ಬೆಳೆದು ಬರಲಿ ಅಂತ ಆ ತಾಯಂದಿರು ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಬಂದರೆ ಶೋಭಾಯಾತ್ರೆ. ಪ್ರತಿ ವರ್ಷ ಕೂಡ ಶೋಭಾಯಾತ್ರೆ, ಈಗಲೂ ಕೂಡ ಅಲ್ಲಿ ಬರ್ತಾ ಇದೆ ಶೋಭಾಯಾತ್ರೆ. ಪಟುವರಿ ಶ್ರೀ ನಾಗಬ್ರಹ್ಮ ದೇವಸ್ಥಾನದಿಂದ ಬೆಳಿಗ್ಗೆ ಸಂಜೆ 6:30 ಗಂಟೆಗೆ ಅಲ್ಲಿಂದ ಹೊರಡಿದೆ. ಇನ್ನೂ ಕೂಡ ಅದು ಹಸೆಗಳಿಗೆ ಬರಲಿ. ಇರುವಂಥದ್ದು ಕೇವಲ 1 ಕಿಲೋಮೀಟರ್. ಅಂದರೆ ಅಲ್ಲೇ ಹತ್ತಿರ ಕ್ವಾರ್ಟರ್ಸ್ಗಳಿರುವಾಗ ಭಾಳಷ್ಟು ಮನೆಗಳು ಹಣ್ಣು ಕಾಯಿಗಳನ್ನು ಮಾಡ್ತಾ ಇರ್ತಾರೆ. ಆ ಒಂದು ಪೂಜೆ ವಿಧಿವಿಧಾನ ನಡೆಸಿ ಬರುವಾಗ ಇನ್ನೂ ಕೂಡ ಇಲ್ಲಿಗೆ ಅದು ತಲುಪಲಿಲ್ಲ. ಅಲ್ಲಿ 1,000ದಷ್ಟು ಜನ ಮೆರವಣಿಗೆಯಲ್ಲಿದ್ದಾರೆ. ನಾವು ಯೋಚನೆ ಮಾಡಿ, ಇಲ್ಲೇ ಇವಾಗ 1,500 ಜನ ಇಲ್ಲಿದ್ದಾರೆ, ಇನ್ನೂ 1,000 ಜನ ಅದಕ್ಕೆ ಮುಂದೆ ಸೇರ್ಲಿಕ್ಕಿದ್ದಾರೆ. ಭಾಳ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ನಡೆಯುವಂಥದ್ದು. ಇದು ಪ್ರತಿ ವರ್ಷ ಕೂಡ ಹೀಗೆ ನಡೀತಾ ಇರ್ತದೆ. ಇನ್ನು ಸಾಮಾನ್ಯವಾಗಿ ನಾವಿಲ್ಲಿ ಈ ಒಂದು ವರ್ಷ ಅತಿಥಿಗಳನ್ನು ಕರೆಯುವಂಥದ್ದು 3 ಧರ್ಮಗಳ ಪ್ರಮುಖರು ನಾವು ಕರೀತಾ ಇದ್ದೇವೆ. ನಮ್ಮಲ್ಲಿ ಯಾವುದೇ ಒಂದು ವರ್ಗ, ಜಾತಿ, ಧರ್ಮ ಯಾವುದೂ ಕೂಡ ಎಲ್ಲವನ್ನು ಮೀರಿ ನಾವು ಒಂದು ಉತ್ಸವನ ಮಾಡುವಂಥದ್ದು. ಅದು ಹಿಂದೂಗಳಿರ್ಬೋದು, ಕ್ರೈಸ್ತರಿರ್ಬೋದು, ನೀವು ನೋಡ್ತೀರಿ ವೇದಿಕೆಯಲ್ಲಿ 3 ಧರ್ಮದ ವ್ಯಕ್ತಿಗಳು ಇಲ್ಲಿದ್ದಾರೆ ವೇದಿಕೆಯಲ್ಲಿ. ಇದು ಯಾಕೆ ಅಂತೇಳಿ ನಮಗೆ ನಿಜವಾದ ಪ್ರಜಾಪ್ರಭುತ್ವ ಅಂದರೆ ಏನು, ನಿಜವಾದ ಭಾರತ ಅಂದರೆ ಏನು ಅನ್ನೋದು ನಾವು ಇಲ್ಲಿ ನೋಡಬೇಕು. ನಿಜವಾದ ಭಾರತ ನೋಡುವಂಥದ್ದು ಹೀಗೆ, ನಾವು ಒಂದೇ ಧರ್ಮದವರನ್ನು ಅಥವಾ ಒಂದೇ ಜಾತಿಯವರನ್ನ, ಒಂದೇ ಜನಾಂಗದವರನ್ನ ಸೇರಿಸಿಕೊಂಡ್ರೆ ಅದು ಆ ಜಾತಿ ಧರ್ಮಕ್ಕೆ ಮಾತ್ರ ಸೀಮಿತವಾಗಿರ್ತದೆ. ಸಾರ್ವಜನಿಕವಾದಂಥ ಉತ್ಸವದ ಆಗುವುದಿಲ್ಲ. ನಾವು ಸಾರ್ವಜನಿಕ ಅಂತಂದರೆ ನಾವು ಎಲ್ಲರೂ ಸೇರಿದರೆ ಸಾರ್ವಜನಿಕ, ಇಲ್ಲದ್ರೆ ನಮ್ಮದೇ ಆಗಿರ್ತದೆ ಅಂತ ಆ ರೀತಿಯಲ್ಲಿ ಕೂಡ ನಾವು ಅದನ್ನು ಗಮನದಲ್ಲಿಟ್ಟುಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅಧ್ಯಕ್ಷರು ಅಂತ ದೇವನಾಡು ಗೊತ್ತು ಮಂಜುನಾಥ ಆಳ್ವರು. ಬಹುಶಃ ಪ್ರತಿ ವರ್ಷ ಕೂಡ ಯಾರು ನಮ್ಮ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಅವರನ್ನೇ ನಾವು ಉತ್ಸವದ ಸಮಾರಂಭದಲ್ಲಿ ಕೂಡ ಅವರ ಅಧ್ಯಕ್ಷರಣೆ ಮಾಡೋದು ನಮ್ಮ ಒಂದು ನಿಯಮ. ಸೊ ಆ ಒಂದು ನಿಟ್ಟಿನಲ್ಲಿ ಅವರು ಬಹಳ ಲವಲವಿಕೆಯಿಂದ, ಬಹಳ ಖುಷಿಯಿಂದ ನಮ್ಮ ಈ ಕಾರ್ಯಕ್ರಮ ಸಮಯಕ್ಕೆ ಸರಿಯಾಗಿ ಅವರು ಬಂದಿದ್ದಾರೆ. ಸಂಜೆ ಹೊತ್ತು ಬಂದಿದ್ದಾರೆ. ಅವರು ಈ ಕಾರ್ಯಕ್ರಮ ನೋಡಬೇಕು, ಎಲ್ಲವನ್ನು ವೀಕ್ಷಣೆ ಮಾಡಬೇಕಂತ ಹೇಳಿಕೊಂಡು ಬಹಳ ಉತ್ಸಾಹಿ ತರುಣ ಮಂಜುನಾಥ ಆಳ್ವ. ಪೋಸ್ಟಲ್ ವಾಟರ್ ಸಪ್ಲೈಯ ಮಾಲೀಕ, ಸಾಮಾಜಿಕ ಕಾರ್ಯಕರ್ತ, ಧಾರ್ಮಿಕ, ಇನ್ನಿತರ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಾನು ತೊಡಗಿಸಿಕೊಂಡಂಥವರು ಮಂಜುನಾಥ ಆಳ್ವರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಬಹಳ ಪ್ರೀತಿಯಿಂದ ನಾನು ಸ್ವಾಗತಿಸ್ತೇನೆ. ಪ್ರೀತಿಯ ದ್ಯೋತಕ ಗುಲಾಬಿ ನೀಡಿ ಗೌರವಿಸಬೇಕು ಅಂತೇಳಿ ಶ್ರೀಯುತ ಸುಧಾಕರ್ ಭಟ್ ನಮ್ಮ ಕೋಶಾಧಿಕಾರಿಗಳು, ಸಮಿತಿಯ ಕೋಶಾಧಿಕಾರಿ, ಅವರು ನೀಡಿ ಗೌರವಿಸ್ತಾರೆ. ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಓಂ ಶಾಂತಿ ಶಾಂತಿ ಶಾಂತಿ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪಾಗ್ರೇ ಶಂಕರ ಪ್ರೋಕ್ತ ನಂದಾದೀಪ ನಮೋಸ್ತುತೆ ನಂದಾ. ಇದು ಸತತವಾಗಿ 31ನೇ ವರ್ಷದ ಸಮಾರಂಭ. 1 ವರ್ಷ ನಡೆಸಿಕೊಂಡು ಹೋಗುವುದು ಅಂತ ಹೇಳಿದರೆ ಅದು ಬಹಳ ಕಠಿಣ ಪರಿಶ್ರಮ ಬೇಕಾಗುತ್ತೆ. ಮತ್ತೆ ನಾನು ನಿನ್ನೆ ಕೂಡ ಒಂದು ಸಮಾರಂಭದಲ್ಲಿ ಹೇಳಿದೆ, ಬಹಳ ಹಿಂದಿನ ಕಾಲದಲ್ಲಿ ಇಂತಹ ಹಬ್ಬ ಹರಿದಿನಗಳನ್ನು ನಮ್ಮ ಪರಂಪರೆಗನುಗುಣವಾಗಿ ಮತ್ತು ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಮ್ಮ ಮನೆಯಲ್ಲಿ ಆಚರಿಸಿದ್ದೆವು. ಕ್ರಮೇಣ ಏನಾಯಿತು ಅಂತ ಹೇಳಿದರೆ, ಮನೆಯಲ್ಲಿ ಮಾತ್ರ ಶಕ್ತಿ ಇದ್ದರೆ ಸಾಲದು, ಈ ಶಕ್ತಿ ಅತ್ಯುನ್ನತ ಶಕ್ತಿ ಆಗಬೇಕು, ಶ್ರೇಷ್ಠ ಶಕ್ತಿ ಆಗಬೇಕು. ಇದಕ್ಕೆ ಈ ಶಕ್ತಿಗೆ ಇನ್ನೂ ಹೆಚ್ಚಿನ ಗೌರವ ಸಿಗಬೇಕು ಅಂತ ಹೇಳಿದರೆ ಇಂಥ ಹಬ್ಬ ಹರಿದಿನ ಉತ್ಸವಗಳನ್ನು ಒಂದು ಸಾರ್ವಜನಿಕ ಉತ್ಸವವಾಗಿ ಆಚರಿಸಿದರೆ ಮಾತ್ರ ಅದಕ್ಕೆ ಒಂದು ವೈಶಿಷ್ಟ್ಯತೆ ಬರುತ್ತೆ, ಶಕ್ತಿ ಬರುತ್ತೆ, ಗೌರವ ಬರುತ್ತೆ, ಎಲ್ಲರ ಪ್ರೀತಿ ಪಾತ್ರಕ್ಕೆ ನಾವೆಲ್ಲರೂ ಗೌರವ ಆಗ್ತೇವೆ ಅಂತ. ಈ ನಿಟ್ಟಿನಲ್ಲಿ ಈ 31ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೆ ಈ ಮೊಸರು ಕುಡಿಗೆ ಉತ್ಸವ ಬಹಳ ಅಚ್ಚುಕಟ್ಟಾಗಿ ನಡೆದಿದೆ. ಹಾಗೆಯೇ ಸಾರ್ವಜನಿಕ ಈ ಶೋಭಾಯಾತ್ರೆ ಕೂಡ ಈಗ ತಾನೇ ಮುಕ್ತಾಯಗೊಳ್ತಾ ಇದೆ. ಇದು ಒಂದು ಬಹಳ ಯಶಸ್ವಿಯಾಗಿ ನಡಿಬೇಕಾದ್ರೆ ಇದಕ್ಕೂ ಬೆನ್ನೆಲುಬಾಗಿ ನಿಲ್ಲಬೇಕಾಗತ್ತೆ ಸನ್ಮಾನ್ಯ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಅಂತವ್ರು ಬೇಕಾಗತ್ತೆ. ಯಾಕಂದ್ರೆ ಈಗ ತಾನೇ ಅವ್ರು ಹೇಳಿದ್ರು, ಯಾವುದಕ್ಕೂ ನೀವು ಯೋಚನೆ ಮಾಡಬೇಡಿ, ತನು ಮನ ಧನ ತನ್ನಷ್ಟಕ್ಕೆ ಬರುತ್ತೆ. ಯಾಕೆಂದರೆ ಊರಿನ ಪ್ರಜ್ಞಾವಂತ ನಾಗರಿಕರಿದ್ದೇವೆ ನಾವು.
ಮತ್ತೆ ಇದು ಒಬ್ಬರಿಬ್ಬರು ಮಾಡೋದಲ್ಲ, ಎಲ್ಲರೂ ಸೇರಿ ಎಲ್ರಿಗೂ ಖುಷಿ ಕೊಡುವಂಥದ್ದು, ಎಲ್ಲರೂ ಸಂಭ್ರಮಿಸುತ್ತಿರುವಂತಹ ಒಂದು ಇದು. ಯಾವುದೇ ಚ್ಯುತಿ ಬಾರದೆ 31ನೇ ವರ್ಷದಲ್ಲಿ ನಡೀತಾ ಇದೆ. ನಾವೆಲ್ಲ ಸಮಾನ ಮನಸ್ಕರಾಗಿ ಇಂಥ ಆಚರಣೆ ಮಾಡ್ತಾ ಇದ್ದೇವೆ, ಸಂಭ್ರಮಿಸ್ತಾ ಇದ್ದೇವೆ. ಎಂಥ ಮಳೆ ಬಂದರೂ ಕೂಡ ನಮ್ಮ ಸಂಭ್ರಮಕ್ಕೇನು ಅಡಚಣೆ ಆಗುವುದಿಲ್ಲ. ಯಾಕಂತಂದ್ರೆ ಇಲ್ಲಿ ಮನಸ್ಸುಗಳು ಸೇರಿ ಒಂದು ಬೆಸುಗೆ ಆಗ್ತಾ ಉಂಟು. ಇಂಥದ್ರಲ್ಲಿ ಏನು ಕಷ್ಟ ಆದರೂ ನೀವು ಹಿಂದೆ ಮುಂದೆ ನೋಡಬೇಡಿ, ಕೊನೆಗೆ ಯು ಕ್ಯಾನ್ ಕೌಂಟ್ ಆನ್ ಮೀ, ಕೊನೆಗೆ ನಾನಿದ್ದೇನೆ ಅಂತ ಸಂತೋಷ್ ಕುಮಾರ್ ಶೆಟ್ಟಿ ಧೈರ್ಯ ಕೊಟ್ಟರು. ಹಾಗೆ ವೇದಿಕೆಯಲ್ಲಿ ಇರುವವರೆಲ್ಲ ಧೈರ್ಯ ಕೊಟ್ಟಿದ್ದಾರೆ, ನಾನು ಕೂಡ ಧೈರ್ಯ ಕೊಡ್ತಾ ಇದ್ದೇನೆ. ಯಾಕಂದ್ರೆ ಮಂಗಳೂರು ವಿಶ್ವವಿದ್ಯಾಲಯ ಕೂಡ ನಿಮ್ಮ ಜೊತೆ ಇರುತ್ತೆ. ಇಲ್ಲಿ ಏನಾದ್ರು ಶಾರ್ಟೇಜ್ ಆದ್ರೆ ನಾನು ಕೂಡ ಕೊಡ್ತಾ ಇದ್ದೇನೆ, ನೀವು ಹಿಂಜರಿಬೇಕು ಅಂತಿಲ್ಲ. ಯಾಕಂದ್ರೆ ಇದು ಹನಿಗೂಡಿ ಹಳ್ಳ ಅಂತ ಹೇಳುವಂಥದ್ದು. ಯಾಕಂದ್ರೆ ಇಂಥ ಇದರಲ್ಲಿ ನಮ್ಮ ಒಂದು ಕೂಡುವಿಕೆಯಿಂದ, ನಮ್ಮ ಒಳಗೊಳ್ಳುವಿಕೆಯಿಂದ, ನಮ್ಮ ಪಾಲ್ಗೊಳ್ಳುವಿಕೆಯಿಂದ ಇಲ್ಲಿ ನಾವೆಲ್ಲರೂ ಸಂತೋಷಿತರಾಗ್ತೇವೆ. ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದಾಗೆ ಎಲ್ಲರೂ ಖುಷಿ ಪಟ್ಟರೆ, ಎಲ್ಲ ಸಂತೋಷ ಆದರೆ ನಮಗೆ ದೇವರ ಆಶೀರ್ವಾದ ಸಿಗುತ್ತೆ. ನಾವು ನಂಬಿಕೊಂಡು ಬಂತ ದೇವರು ನಮಗೆ ಆಶೀರ್ವಾದ ಮಾಡ್ತಾರೆ. ನಾನು ಹೆಚ್ಚೋ ಸಂದರ್ಭದಲ್ಲಿ ಹೇಳ್ತೇವೆ, ನಮ್ಮ ಮಕ್ಕಳು ವಿದ್ಯಾವಂತರಾದ್ರೆ, ನಮ್ಮ ಮಕ್ಕಳು ಒಳ್ಳೆ ಉದ್ಯೋಗದಲ್ಲಿದ್ದರೆ, ನಮ್ಮ ಮಕ್ಕಳು ಚೆನ್ನಾಗಿದ್ದರೆ ಒಂದು ಸರ್ಟಿಫಿಕೇಟ್, ಮಂಗಳೂರು ವಿಶ್ವವಿದ್ಯಾಲಯ ಘಟಿಕೋತ್ಸವದಲ್ಲಿ ಕೂಡ ಸರ್ಟಿಫಿಕೇಟ್ ಇಂದ ಉನ್ನತವಾದದ್ದು. ಯಾಕಂತೇಳಿದ್ರೆ ತಂದೆ ತಾಯಂದಿರಾದ ನಾವು ಒಳ್ಳೆ ಕೆಲಸ ಮಾಡಿದ್ದೇವೆ, ಸಮಾಜ ಮೆಚ್ಚಿಕೊಳ್ಳುವಂಥ ಕೆಲಸ ಮಾಡಿದ್ದೇವೆ, ಸರ್ವರಿಗೂ ಉಪಕಾರ ಆಗುವಂಥ ಕೆಲಸ ಮಾಡಿದ್ದೇವೆ ಅಂತ ಹೇಳೋದಕ್ಕೆ ಆ ಭಗವಂತನ ಸರ್ಟಿಫಿಕೇಟ್ ತಿಳಿಗೆ ಇಷ್ಟಪಡ್ತಿದ್ದೇನೆ. ಸೊ ಈ ನಿಟ್ಟಿನಲ್ಲಿ ಈ ಮೊಸರು ಕುಡಿಗೆ ಉತ್ಸವ ಆಗ್ತದೆ ಅಂತ ಹೇಳುವಾಗ ಎಲ್ಲ ಧರ್ಮೀಯರು ಇಲ್ಲಿ ಬರ್ತಾರೆ. ಇಲ್ಲಿ ಜಾತಿ ಮತ ಭೇದ ಇಲ್ಲ, ಒಂದೇ ಏನು ಅಂತ ಹೇಳಿದ್ರೆ ನಾವೆಲ್ಲರೂ ಮಾನವರು ಅಂತ. ಒಂದು ಕವಿ ಹೇಳಿದ್ರು, ಓದಿ ಬ್ರಾಹ್ಮಣನಾಗು ಹುಟ್ಟಿನಿಂದ ಅಲ್ಲ, ಓದಿ ಬ್ರಾಹ್ಮಣನಾಗು ಕಾದಾಡಿ ಕ್ಷತ್ರಿಯನಾಗು, ದುಡಿದು ಶೂದ್ರಯ ವೈಶ್ಯನಾಗು, ಕೊನೆದು ಬಹಳ ಮುಖ್ಯ, ಏನಾದರಾಗು ನೀ ಮೊದಲು ಮಾನವನಾಗು ಅಂತ ಹೇಳುವಂತ. ಇದು ಬಹಳ ಮುಖ್ಯ. ಹುಟ್ಟಿನಿಂದ ಬ್ರಾಹ್ಮಣ ಅಲ್ಲ, ಕರ್ಮದಿಂದ ಆಗಬೇಕು, ಕಾರ್ಯದಿಂದ ಆಗಬೇಕು. ಅದು ನಾವು ಮಾಡುತ್ತಿರುವಂಥದ್ದು. ಸಮಾಜದಲ್ಲಿ ಅವರವರು ಮಾಡೋ ಕೆಲಸ ಎಲ್ಲರೂ ಮಾಡಿ ಅಲ್ಲಿ ಒಂದು ರೀತಿಯ ಒಂದು ಸಿನರ್ಜಿ ಕ್ರಿಯೇಟ್ ಆಗುತ್ತೆ, ಅಲ್ಲಿ ಒಂದು ಸಮೃದ್ಧಿ ಆಗುತ್ತೆ, ಸಂಗಮ ಆಗುತ್ತೆ, ಒಂದು ವಿಶೇಷ ಶಕ್ತಿ ಉತ್ಪನ್ನ ಆಗುತ್ತೆ. ಆ ಶಕ್ತಿಯೇ ಒಂದು ಸಮಾಜಕ್ಕೆ ಗೌರವ ಕೊಡುತ್ತೆ. ಇದಾಗಬೇಕಾದ್ರೆ ಒಬ್ಬ ಮನುಷ್ಯ ಉತ್ತಮ ಮನುಷ್ಯನಾಗಬೇಕು, ಮುಂದಕ್ಕೆ ಅವ ಶ್ರೇಷ್ಠ ವ್ಯಕ್ತಿ ಆಗಬೇಕು. ಆ ಶ್ರೇಷ್ಠ ವ್ಯಕ್ತಿಯಾದವ ಅವನ ಕುಟುಂಬವನ್ನು ಚೆನ್ನಾಗಿ ನೋಡಬೇಕು, ಕುಟುಂಬದ ಆಶೀರ್ವಾದ ಪಡಿಬೇಕಾಗತ್ತೆ. ತಂದೆ ತಾಯಿ ಪ್ರಾಯ ಆಗುವಾಗ, ವಯೋವೃದ್ಧರಾಗುವಾಗ ಅವ್ರನ್ನ ಆಶ್ರಮಕ್ಕೆ ತಳ್ಳುವಂಥ ಮಕ್ಕಳು ಇರಬಾರದು ಈ ಪ್ರಪಂಚದಲ್ಲಿ. ಯಾಕಂದರೆ ನಾವು ನಮ್ಮ ಭಾರತೀಯರು ಕುಟುಂಬ ಪದ್ಧತಿಯಲ್ಲಿ ಬಹಳ ನಂಬಿಕೆ ಇಟ್ಟುಕೊಂಡು ಬಂದವರು. ಕುಟುಂಬವನ್ನು ಬೆಳೆಸಬೇಕು. ಕುಟುಂಬ ಮಾತ್ರ ಅಲ್ಲ, ನೀವು ಬಂದಂಥ ಸಮುದಾಯವನ್ನು ಕೂಡ ಏಳಿಗೆ ಮಾಡಬೇಕು. ಸಮುದಾಯ ಎಲ್ಲ ಸೇರಿ ಆಗುವಾಗ ಸಮಾಜ ಆಗುತ್ತೆ. ಸಮಾಜ ಅದೊಂದು ಶಿಸ್ತುಬದ್ಧವಾಗಿ, ಸ್ವಾಸ್ಥ್ಯವಾಗಿ, ಸ್ವಚ್ಛವಾಗಿ ಇದ್ದರೆ ನೀವು ಒಂದು ರಾಷ್ಟ್ರ ನಿರ್ಮಾಣ ಮಾಡ್ತೀರಿ. ಅದೇ ರೀತಿಯಲ್ಲಿ ಎಲ್ಲ ರಾಷ್ಟ್ರಗಳು ಇದೇ ರೀತಿ ಯೋಚನೆ ಮಾಡಿದರೆ ನಮ್ಮ ಜಗತ್ತು ಕೂಡ ಬಹಳ ಸುಂದರ ಜಗತ್ತಾಗತ್ತೆ. ಇಲ್ಲಿ ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಕೊಡುಗೆ ಕೊಡಬೇಕಾಗತ್ತೆ. ನಮ್ಮ ಪಾತ್ರ ನಿರ್ದಿಷ್ಟವಾದ ಪಾತ್ರ ಇದೆ. ನಾವು ಖಂಡಿತ ಒಳ್ಳೆ ಮನಸ್ಸಿಂದ ಒಳ್ಳೆ ಕಾರ್ಯ ಮಾಡ್ತಾ ಇದ್ರೆ ಅದೇ ದೇಶ ಸೇವೆ, ಅದೇ ರಾಷ್ಟ್ರ ಸೇವೆ ಆಗತ್ತೆ. ನಾನು ಕುಲಪತಿಯಾಗಿ ಒಳ್ಳೆ ಮನಸ್ಸಿನಿಂದ ಈ ನಾಡಿಗೆ ಒಳ್ಳೆ ಹೆಸರು ಬರುವಂತೆ ಕೆಲಸ ಮಾಡಿದರೆ ಅದೇ ರಾಷ್ಟ್ರ ಸೇವೆ, ಅದೇ ದೇಶ ಸೇವೆ. ಒಬ್ಬ ಸೇನಾನಿ, ಒಬ್ಬ ಸೈನಿಕ ಗಡಿ ಕಾಯುವವ ದೇಶ ಹೇಗೆ ಕಾಯ್ತಾನೋ ನಾವು ಕೂಡ ಅಂತ ಕೆಲಸ ಮಾಡುವಂದ್ರೆ ನೀವು ಕೈ ಎತ್ಕೊಂಡ ಕೆಲಸವನ್ನು ಬಹಳ ಪ್ರಾಮಾಣಿಕವಾಗಿ, ಶಿಸ್ತಿನಿಂದ, ಬಹಳ ಬದ್ಧತೆಯಿಂದ, ಜನರ ಸೇವೆ, ಜನಾರ್ದನ ಸೇವೆ ಅಂತ ಹೇಳುವಂಥ ಒಂದು ಮನಸ್ಸಿನಿಂದ ನೀವು ಮಾಡ್ತಾ ಹೋದ್ರೆ ಅದೇ ರಾಷ್ಟ್ರ ಸೇವೆ ಆಗುತ್ತೆ. ಸೊ ಈ ಮಟ್ಟಿನಲ್ಲಿ ನಾವೆಲ್ಲರೂ ಇಲ್ಲಿ ಇದರಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಒಂದೇ ಮನಸ್ಸಿನಿಂದ ಬಹಳ ಸಂತೋಷದಿಂದ ಸಂಭ್ರಮಿಸ್ತಿದ್ದೇವೆ. ನಿಮಗೆಲ್ಲ ಶುಭವಾಗಲಿ. ಈ ಅವಕಾಶಕ್ಕಾಗಿ ನನಗೆಲ್ಲ ಸಹಕರಿಸಿದ ಎಲ್ಲರಿಗೂ ಕೂಡ ನಿಮಗೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೇನೆ. ಭಾಗವಹಿಸಿದ್ದಾರೆ. ಮುದ್ದು ಕೃಷ್ಣವೇಷ ಸ್ಪರ್ಧೆಯ ಪ್ರಥಮ ಸ್ಥಾನ ಕ್ರಮ ಸಂಖ್ಯೆ 15 ಖುಷಿ ಅಸೈಗೋಲ್ ಸೈಡ್. ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ಕ್ರಮ ಸಂಖ್ಯೆ 4
ದ್ವಿತೀಯ ಸ್ಥಾನ ನಿಶಿಕಾ ಸುವರ್ಣ ಸೇಗೋಳಿ. ಮತ್ತು ಎಲ್ಲಾದರೂ ಪೋಷಕರು ಬಂದು ಬಹುಮಾನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ಕ್ರಮ ಸಂಖ್ಯೆ 11 ತನುಷ್ ಶೆಟ್ಟಿ ಕೊಂಡಾಣ. ದ್ವಿತೀಯ ಸ್ಥಾನ ಮಹಿಳಾ ಸಮಿತಿಯ ಸದಸ್ಯರು ಇಲ್ಲಿದ್ರು ಕೂಡ ವೇದಿಕೆ ಹಿಂಭಾಗ ಬರಬೇಕು. ಅಭಿನಂದನೆಗಳು ಸರ್. ಮುಂದಿನ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ಕ್ರಮ ಸಂಖ್ಯೆ 1 ಹೆಚ್ಚಿನ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಾನು ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದೆ. ಇದು ಕಾರಣ ಏನಂತ ಹೇಳಿದರೆ, ಭಾರತ ದೇಶ ಎಂಬುದು ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥ ಒಂದು ವಿಶಿಷ್ಟವಾದ ದೇಶ. ಈ ದೇಶದಲ್ಲಿ ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಕ್ರೈಸ್ತರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಪಾರ್ಸಿಗಳಿದ್ದಾರೆ, ಸಿಖ್ಖರಿದ್ದಾರೆ. ಹಾಗೆಯೇ ಇಲ್ಲಿ ಬ್ರಾಹ್ಮಣರಿದ್ದಾರೆ, ದಲಿತರಿದ್ದಾರೆ, ಬಂಟರಿದ್ದಾರೆ, ಬಿಲ್ಲವರಿದ್ದಾರೆ. ಹೀಗೆ ಬೇರೆ ಬೇರೆ ಜಾತಿ, ಬೇರೆ ಬೇರೆ ಧರ್ಮ, ಬೇರೆ ಬೇರೆ ವರ್ಗ, ಬೇರೆ ಬೇರೆ ಭಾಷೆಗಳಿಂದ ಕೂಡಿದ ಭಾರತ ದೇಶದಲ್ಲಿ ಮಾಡುವಂಥ ಎಲ್ಲ ಧರ್ಮಗಳ ಧಾರ್ಮಿಕ ಕಾರ್ಯಕ್ರಮವನ್ನು ಕೂಡ ಎಲ್ಲರೂ ಸೇರಿ ಮಾಡಿದರೆ ಮಾತ್ರ ಅದಕ್ಕೆ ಒಂದು ಅರ್ಥ ಬರ್ತದೆ. ಆ ನೆಲೆಯಲ್ಲಿ ಸನ್ಮಾನ್ಯ ಸಂತೋಷ್ ಕುಮಾರ್ ಶೆಟ್ಟಿಯವರು, ಶ್ರೀನಿವಾಸ್ ಶೆಟ್ಟಿಯವರು, ರಘುರಾಮ್ ಕಾಜವರವರು ಮತ್ತು ನಮ್ಮ ತ್ಯಾಗಂ ಹರೇಕಳ್ರವರು ಮತ್ತು ಎಲ್ಲ ಬಂಧುಗಳು ಸೇರಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಿಕೊಡುವುದು ನಮಗೆಲ್ಲರಿಗೂ ಕೂಡ ಅನುಕರಣೀಯ. ಹಾಗೆಯೇ ಇವತ್ತು ಅನಿವಾರ್ಯ ಕೂಡ ಹೌದು. ಯಾಕಂತ ಹೇಳಿದರೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಾಗಿ ಜೀವಿಸಬೇಕಾದಂಥ ಅನಿವಾರ್ಯತೆ ಭಾರತ ದೇಶಕ್ಕೆ ಬಹಳಷ್ಟು ಅವಶ್ಯಕತೆ ಇದೆ. ನಾವು ಬೇರೆ ಬೇರೆ ಧರ್ಮಕ್ಕೆ ಸೇರಿದವರಾದರೂ ಕೂಡ ದೇವರು ಒಬ್ಬ ಎನ್ನುವುದರಲ್ಲಿ ಯಾರಿಗೂ ಕೂಡ ಭಿನ್ನಾಭಿಪ್ರಾಯ ಇದೆ. ಇದನ್ನೇ ಅರ್ಥ ಮಾಡಿಕೊಂಡಂಥ ಗುರುನಾರಾಯಣರು ಹೇಳಿದರು, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ಅದನ್ನೇ ಅರ್ಥ ಮಾಡಿಕೊಂಡಂಥ ಪುರಂದರದಾಸರು ಹೇಳಿದರು, ದೇವರೊಬ್ಬನೇ, ನಾಮ ಹಲವು ಬಗೆ, ದಾರಿ ಬೇರೆ ಬೇರೆ. ಪ್ರಪಂಚದ ಎಲ್ಲ ರಾಷ್ಟ್ರಗಳಿಂದ ಮಹಾತ್ಮ ಅಂತ ಕರೆಯಲ್ಪಟ್ಟ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಗಾಂಧೀಜಿಯವರು ಪ್ರತಿನಿತ್ಯ ಪ್ರಾರ್ಥನೆ ಮಾಡಿದರು, ಈಶ್ವರ್ ಅಲ್ಲ ತೇರೋ ನಾಮ್ ಸಬಕು ಸನ್ಮತಿದ್ದೆ ಭಗವಾನ್. ಇದರ ಅರ್ಥ ಏನಂತ ಹೇಳಿದರೆ, ಇವರೆಲ್ಲ ವೇದವನ್ನು, ಕುರಾನನ್ನು, ಬೈಬಲನ್ನು ಅರ್ಥ ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ನಾವು ಬೇರೆ ಬೇರೆ ಧರ್ಮಕ್ಕೆ ಸೇರಿದರೂ ಕೂಡ ನಾವೆಲ್ಲ ಜಗದೊಡೆಯರ ಅಂತ ಪರಮಾತ್ಮನ ಏಕೈಕ ದೇವನ ಸೃಷ್ಟಿಗಳು. ಆದ್ದರಿಂದ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಾಗಿ ವಿವಿಧ ಧರ್ಮಗಳಿಗೆ ಸೇರಿದವರಾದರೂ ಕೂಡ ನಾವು ಜೀವಿಸಬೇಕಾದಂಥ ಅನಿವಾರ್ಯತೆ ಇಲ್ಲಿ ಇವು ಎಂಬುದನ್ನು ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಾನು ತಿಳ್ಕೊಂಡ ಹಾಗೆ ನಾನು ಕುರಾನನ್ನು ಓದಿದ್ದೇನೆ, ವೇದವನ್ನು ಸ್ಟಡಿ ಮಾಡಿದ್ದೇನೆ, ಬೈಬಲನ್ನು ಸ್ಟಡಿ ಮಾಡಿದ್ದೇನೆ. ಅಲ್ಲಿ ನನಗೆ ಕೂಡ ಸಿಕ್ಕಿದ ವಿಷಯ ಏನಂತ ಹೇಳಿದರೆ, ನಾವೆಲ್ಲ ಮಾನವರಾಗಿರಬೇಕು. ದೇವರು ಯಾರನ್ನು ಹೆಚ್ಚಾಗಿ ಪ್ರೀತಿಸ್ತಾನೆ ಅಂತ ಕೇಳಿದ ಪ್ರಶ್ನೆಗೆ ವೇದ ಉತ್ತರ ಕೊಡ್ತದೆ, ಯಾವ ವ್ಯಕ್ತಿಯನ್ನು ಹೆಚ್ಚಿನ ಜನ ಪ್ರೀತಿ ಮಾಡ್ತಾರೋ ಅವರನ್ನು ದೇವರು ಪ್ರೀತಿ ಮಾಡ್ತಾರೆ. ಕುರಾನ್ ಹೇಳ್ತದೆ,
ಯಾವ ವ್ಯಕ್ತಿಯನ್ನು ಹೆಚ್ಚಿನ ಜನ ಪ್ರೀತಿ ಮಾಡ್ತಾರೋ ಅವನಿಗೆ ನನ್ನಲ್ಲಿ ಪ್ರೀತಿ, ನನ್ನ ಪ್ರೀತಿ ಇರ್ತದೆ. ಅದನ್ನೇ ಬೈಬಲ್ ಕೂಡ ಹೇಳ್ತದೆ. ಆದ್ದರಿಂದ ದೇವರ ಪ್ರೀತಿ ನಾವು ಗಳಿಸಬೇಕಿದ್ದರೆ ನಾವು ಹೆಚ್ಚಿನ ಜನರಿಂದ ಪ್ರೀತಿಯನ್ನು ಗಳಿಸಬೇಕು. ಹೆಚ್ಚಿನ ಜನರಿಂದ ಪ್ರೀತಿಯನ್ನು ಗಳಿಸಬೇಕಿದ್ದರೆ ನಾವು ಒಳ್ಳೆಯ ಮಾತುಗಳನ್ನು ಆಗಬೇಕು. ನಮ್ಮ ಮಾತುಗಳು ಹೇಗಿರಬೇಕೆಂಬುದನ್ನು ಸರ್ವಜ್ಞ ಕವಿ ಒಂದು ಕಡೆ ಹೇಳ್ತಾರೆ. ಮಾತಿನಿಂದಲೇ ಸ್ವರ್ಗ, ಮಾತಿನಿಂದಲೇ ನರಕ, ಮಾತೆ ಸರ್ವ ಸಂಪದವು ಲೋಕಕ್ಕೆ, ಮಾತೆ ಮಾಣಿಕ್ಯ ಸರ್ವಜ್ಞ. ಸರ್ವಜ್ಞ ಕವಿಯ ಗೀತೆ ಅಂತ ಹೇಳಿದರೆ ಅದು ಕುರಾನ್ನ ಸಂದೇಶ, ಅದು ಬೈಬಲ್ನ ಸಂದೇಶ, ಅದು ವೇದದ ಸಂದೇಶ. ಆದ್ದರಿಂದ ನಾವು ಒಳ್ಳೆಯ ಮಾತುಗಳನ್ನು ಆಡಿ ಹೆಚ್ಚಿನ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದಾಗ ನಮಗೆ ಈ ಲೋಕದಲ್ಲಿ ಜಯ, ಪರಲೋಕದಲ್ಲಿ ಸ್ವರ್ಗ. ಹಾಗೆಯೇ ನಾವು ಕೆಟ್ಟ ಮಾತುಗಳನ್ನು ಆಡಿ ಹೆಚ್ಚಿನ ಜನರಿಂದ ದ್ವೇಷವನ್ನು ಪಡೆದಾಗ ಈ ಲೋಕದಲ್ಲಿ ನಮಗೆ ಪರಾಜಯ, ಪರಲೋಕದಲ್ಲಿ ನರಕ. ಆದ್ದರಿಂದ ಸ್ವರ್ಗ ನರಕ ಇದೆ ಎಂಬುದನ್ನು ವೇದ ಹೇಳಿದೆ, ಕುರಾನ್ ಹೇಳಿದೆ, ಬೈಬಲ್ ಹೇಳಿದೆ, ಎಲ್ಲ ಧಾರ್ಮಿಕ ಗ್ರಂಥಗಳು ಕೂಡ ಹೇಳಿದೆ. ನಾವೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಉದ್ದೇಶ ಏನಂತ ಹೇಳಿದರೆ ಜನರ ಪ್ರೀತಿ ಗಳಿಸಬೇಕು, ಜನರ ಸೇವೆ ಮಾಡಬೇಕು, ಜನತಾ ಸೇವೆ ಜನಾರ್ದನ ಸೇವೆ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಅಸೈಗೋಳಿಯಲ್ಲಿ ಒಂದು ಒಳ್ಳೆಯ ಶ್ರೀಕೃಷ್ಣ ಜನ್ಮಾಷ್ಟಮಿ ನಡೀತಾ ಇದೆ. ನಿನ್ನೆ ಎಡಪಡಿತಾಯವರು, ನಾವು, ರವೀಂದ್ರಗಳು ಎಲ್ಲರೂ ಕೂಡ ಕೊಣಾಜೆಯಲ್ಲೂ ಕೂಡ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆವು. ಇದರೆಲ್ಲ ಮೂಲ ಉದ್ದೇಶ ನಾವೆಲ್ಲ ಒಂದೇ ತಾಯಿಯ ಮಕ್ಕಳ ಹಾಗೆ ಜೀವಿಸಬೇಕು, ಪರಸ್ಪರ ಸಹೋದರದಿಂದ ಬಾಳಬೇಕು ಅಂತಕ್ಕಂಥ ಸಂದೇಶ. ಅದು ಕೃಷ್ಣನ ಸಂದೇಶ, ಅದು ರಾಮನ ಸಂದೇಶ, ಅದು ಮಹಮ್ಮದ್ ಪೈಗಂಬರ ಸಂದೇಶ, ಅದು ಯೇಸು ಕ್ರಿಸ್ತನ ಸಂದೇಶ. ಮಿಕ್ಕುಳಿದ ಎಲ್ಲ ಧಾರ್ಮಿಕ ಮುಖಂಡರ, ಸಂತರ, ಪ್ರವಾದಿಗಳ ಸಂದೇಶ ಕೂಡ ಅದೇ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಮುಂದೆ ಸಾಗೋಣ ಅಂತ ಹೇಳಿ ಲೀಲಾ ದಂಪತಿಯವರ ಪ್ರಥಮ ಪುತ್ರನಾಗಿ ಜನಿಸಿದ ತಾವು ಶ್ರೀಮತಿ ಶರ್ಮಿಳಾ ಅವರನ್ನು ಧರ್ಮಪತ್ನಿಯಾಗಿ ಸ್ವೀಕರಿಸಿ ಧವಳಾಧೀಶರ ದೇವಿ ಎಂಬ ಏಕೈಕ ಪುತ್ರಿಯನ್ನು ಸಂಧಿಸಿದರು. ವೃತ್ತಿಯಲ್ಲಿ BSNL ಉದ್ಯೋಗಿಯಾಗಿದ್ದುಕೊಂಡು ತಾವು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಾಮಾಜಿಕವಾಗಿ ಮಾಡಿದ ಸೇವೆ ಅಪಾರ. ನಾಟಕ ರಂಗಭೂಮಿಯಲ್ಲಿ ಮಾಡಿದ ಸೇವೆ, ಚಲನಚಿತ್ರ, ನೃತ್ಯ, ಯಕ್ಷಗಾನ ಮುಂತಾದ ಕಲಾವಿದರಿಗೆ ಪ್ರಸಾದನ ಮಾಡುವ ಮುಖೇನ ಸಮಾಜದಲ್ಲಿ ತಾವೊಬ್ಬ ಪ್ರತಿಭಾನ್ವಿತ ವ್ಯಕ್ತಿಯಾಗಿ ಗುರುತಿಸಿಕೊಂಡಿರುವುದು. ಪರಿಸರದಲ್ಲಿ ಜೀವಜಂತುಗಳ ಸಂರಕ್ಷಣೆಗಾಗಿ ತನ್ನ ಜೀವವನ್ನು ಲೆಕ್ಕಿಸದೆ ಅವುಗಳ ಸಂರಕ್ಷಣೆ ಮಾಡುವಂತಹ ಮನೋಭಾವವುಳ್ಳವರು. ಊರಿನ ನಾಗರಿಕರಿಗೆ ಅಪಾಯಕಾರಿ ಜೀವಜಂತುಗಳಿಂದ ಸಮಸ್ಯೆಗಳು ಉಂಟಾದಾಗ ಸಮಯ ಸಂದರ್ಭವನ್ನು ನೋಡದೆ ಅಂತಹ ಸ್ಥಳಗಳಿಗೆ ತಕ್ಷಣವೇ ಧಾವಿಸಿ ಜೀವಜಂತುಗಳ ರಕ್ಷಣೆ ಜೊತೆಗೆ ನಾಗರಿಕರ ಭಯವನ್ನು ಹೋಗಲಾಡಿಸುತ್ತಿದ್ದ ತಮ್ಮ ಮನೋಭಾವ ಹೆಚ್ಚತಕ್ಕದ್ದು. ತಾವೊಬ್ಬ ಪರಿಸರ ಸ್ನೇಹಿ ಮಾತ್ರವಲ್ಲದೆ ಸಮುದಾಯಕ್ಕಾಗಿ ತಮ್ಮ ಮತ್ತು ಧರ್ಮಪತ್ನಿಯವರ ದೇಹದಾನ ಮಾಡಿಕೊಂಡಿರುವುದು ನಿಜವಾದ ಪರೋಪಕಾರ. ಇಂತಹ ಹಕ್ಕು ಸೇವೆಯೊಂದಿಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ, ಪದಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಸರ್ ಸಂಪೂರ್ಣವಾಗಿ ಬಿಡಿಸಿ ಹಾಕಿ ಸರ್, ಫುಲ್ಲು ಬಿಡಿಸಿ ಹಾಕಿ ಸರ್. ಶಾಲು ಹೊದಿಸಿ ಹಾರವನ್ನು ಅರ್ಪಿಸುವುದರೊಂದಿಗೆ, ಪೇಟವನ್ನು ನೀಡುವುದರೊಂದಿಗೆ, ನೆನಪಿನ ಕಾಣಿಕೆಯೊಂದಿಗೆ ಅವರಿಗೆ ಹಣ್ಣುಗಳನ್ನು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಲವಾರು ವಾರ್ಷಿಕೋತ್ಸವಗಳು ಆಗಿರ್ಬೋದು, ಎಲ್ಲದಕ್ಕೂ ಮಕ್ಕಳನ್ನು ಸಿದ್ಧತೆಗೊಳಿಸುವುದರಲ್ಲಿ ನಿಪುಣರಾಗಿರುವಂತಹ ಶ್ರೀಯುತ BSNLನ ದಿಲೀಪ್ ಕುಮಾರ್ ಅವರು ಇವತ್ತು ಗ್ರಾಮ ಗೌರವವನ್ನು ಪಡಿತಾ ಇದ್ದಾರೆ. ವಿಶೇಷವಾಗಿ ರಾತ್ರಿ 12 ಗಂಟೆಗೆ ಕರೆದ್ರು ಕೂಡ ಅಲ್ಲಿ ಹಾವು ಹಿಡಿಲಿಕ್ಕೆ ಹೋಗುವಂತ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ದಿಲೀಪ್ ಕುಮಾರ್ ಅವರು. ಬಾಲಕೃಷ್ಣ ಅವರ ಶಿಷ್ಯರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮಂಗಳೂರು ವಿಶ್ವವಿದ್ಯಾಲಯದ ನುರಿತರು ಬಾಲಕೃಷ್ಣ ಅವರ ಶಿಷ್ಯರಾಗಿ ಇವತ್ತು ಗ್ರಾಮ ಗೌರವವನ್ನು ಪಡಿತಾ ಬರಲಿ ಎನ್ನುವಂಥದ್ದೇ ನಮ್ಮ ಸಾರ್ವಜನಿಕ ಮೊಸರುಗುಡಿಗೆ ಉತ್ಸವದ ಒಟ್ಟು ಆಶಯ. ಎಲ್ಲ ಅತಿಥಿಗಳು ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ರವೀಂದ್ರ ರೈ ಅವರನ್ನು ಗೌರವಿಸೋಣ. ಅದು ಗುರುಗಳಿಗೆ ನೀಡಿದ ಗೌರವ ಅಂತೇಳಿ ಭಾವಿಸಿಕೊಂಡು ಗುರುಗಳು ಮಹೋದಯರು ಈಗ ವೇದಿಕೆಯಲ್ಲಿ ಕೂಡ ಇದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ಶ್ರೀಯುತ ರವೀಂದ್ರ ರೈ ಕಲಿಮಾರಿ ಇವರಿಗೆ ಸನ್ಮಾನ, ಅಭಿನಂದನೆ ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ.
ಧನ್ಯವಾದಗಳು. ಜೋರ ಚಪ್ಪಾಳೆಯೊಂದಿಗೆ ಅವಿನೊಂದು ಅಸೈಕೋಳಿ ಮೊಸರು ಕುಡಿಕೆ ಉತ್ಸವದಲ್ಲಿ ಅದು ಕೂಡ ಗಣ್ಯ ಅತಿಥಿಗಳು ಪಾಲ್ಗೊಳ್ಳುವಿಕೆಯಲ್ಲಿ ಕೂಡುವಿಕೆಯಲ್ಲಿ ಗೌರವವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಹುಡುಗ ಅವನಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸೋಣ. ರಾಷ್ಟ್ರ ಮಟ್ಟದ ಚಾಂಪಿಯನ್ಶಿಪ್ನಲ್ಲಿ ತಮಿಳುನಾಡಿನಲ್ಲಿ ನಡೆದಂತಹ ರಾಷ್ಟ್ರ ಮಟ್ಟದ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತೆ ಗೋಲ್ಡ್ ಮೆಡಲ್ ಪಡೆದುಕೊಂಡಿದ್ದಾನೆ. ಹಾಗೆ ರಾಷ್ಟ್ರ ಮಟ್ಟ ಶ್ರೀಲಂಕಾದಲ್ಲಿ ನಡೆದಂತಹ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಸಮಾಜಮುಖಿ ಕೆಲಸವನ್ನು ಮಾಡುವುದು ಅದು ನಮ್ಮೆಲ್ಲರ ಒಂದು ಕರ್ತವ್ಯವಾಗಿರಬೇಕು, ಹಾಗೂ ನಮ್ಮ ಸದುದ್ದೇಶ ಕೂಡ ಆಗಿರಬೇಕನ್ನೋದು ನನ್ನ ಒಂದು ಈ ಸಂದರ್ಭದ ಚಿಂತನೆ. ಯುವಕ ಮಂಡಲದ ವತಿಯಿಂದ ನನ್ನನ್ನು ಈ ಒಂದು ಸನ್ಮಾನಕ್ಕೆ ಆಹ್ವಾನಿಸಿದಾಗ ನಾನು ನಮ್ಮ ತ್ಯಾಗಂ ಸರಲ್ಲಿ ಹಾಗೂ ನಮ್ಮ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಇವರನ್ನು ಕೂಡ ನಾನು ಹೇಳಿಕೊಂಡೆ, ನಾನು ಬಹಳಷ್ಟು ಸಮಯದ ಅಭಾವದಲ್ಲಿದ್ದೇನೆ, ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು. ಹಾಗೂ ಈ ಸಂದರ್ಭದಲ್ಲಿ ಕೂಡ ನಿಮ್ಮ ಹತ್ರ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ನಾನು ಬಹಳ ತಡವಾಗಿ ಈ ಸಮಾರಂಭಕ್ಕೆ ಆಗಮಿಸಿದ್ದೇನೆ. ಬಂಧುಗಳೇ, ನಾವು ಅತ್ಯಂತ ಶ್ರೇಷ್ಠವಾದ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ್ದೇವೆ. ನಮ್ಮ ಕರ್ತವ್ಯಗಳೇನು, ನಮ್ಮ ಜೀವನ ಏನು, ಅಥವಾ ನಾವು ಇನ್ನೊಬ್ಬರಿಗೆ ಸಮಾಜಕ್ಕೆ ಯಾವ ರೀತಿಯಲ್ಲಿ ನಡೆಯಬೇಕು ಅನ್ನೋದು ನಮಗೆ ಬಹಳಷ್ಟು ಒಂದು ಗೊಂದಲದ ಸ್ಥಿತಿಯಲ್ಲಿ ನಾವಿದ್ದೇವಂತ ನನ್ನ ಒಂದು ಅನಿಸಿಕೆ. ಇವತ್ತು ನಾನು ನನ್ನ ಜೀವದ ಹಂಗನ್ನು ಸಮಾಜಕ್ಕೋಸ್ಕರ ಅರ್ಪಿಸಿದ್ದೇನೆ ಅನ್ನೋ ಒಂದು ಮಾತಿಗೆ ನಾನು ತುಂಬ ಸಂತೋಷ ಪಡ್ತೇನೆ. ಇದು ನನಗೆ ಪರಮ ತೃಪ್ತಿಯನ್ನು ಕೂಡ ತಂದಿದೆ. ಯಾಕಂತ ಹೇಳಿದ್ರೆ ಇವತ್ತು ಸಂದಂತಹ ಈ ಒಂದು ಸನ್ಮಾನ ನನ್ನ ಪರಿಸರದಲ್ಲಿದ್ದಂತಹ ಆ ಜೀವಿಗಳಿಗೆ ಸಲ್ಲುತ್ತದೆ. ಇದಕ್ಕಾಗಿ ನಾನು ತುಂಬ ಸಂತೋಷ ಪಡ್ತೇನೆ. ಹೇಗಂದರೆ ಕೂಡ ಆ ಅತ್ಯಂತ ನಾವು ಪರಿಗಣಿಸುವಂತಹ ವಿಷಜಂತು ಅನ್ನುವ ಒಂದು ಇದಕ್ಕೆ ನಾಮಧೇಯಕ್ಕೆ ಆ ನಾಗರಾವುಗಳಾಗಲಿ ಸರೀಸೃಪಗಳಾಗಲಿ ಒಳಪಟ್ಟಿದೆ. ಆದರೆ ನಾವು ತಿಳ್ಕೊಂಡದ್ದು ತಪ್ಪು. ಮನುಷ್ಯ ಸಂಕುಲವನ್ನು ಉಳಿಸಿಕೊಡುವಂತಹ, ಅವನ ಕೊನೆಯ ಗಳಿಗೆಯ ಅವನ ಜೀವವನ್ನು ಉಳಿಸಿಕೊಡುವಂತಹ ಪರಮ ದಿವ್ಯ ಔಷಧವನ್ನು ಹೊತ್ತುಕೊಂಡು ತಿರುಗುವಂತಹ ಜೀವಿಗಳು ಈ ಉರಗ ಜೀವಿಗಳು ಅಥವಾ ಈ ವಿಷಜಂತುಗಳು. ಅದನ್ನು ವಿಷಜಂತುಗಳು ಅಂತ ಹೇಳಿದ್ರೆ ಅದು ಸರ್ವತ ತಪ್ಪು. ಅದು ನಂಜುಕಾರಕ ಜೀವಿಗಳಷ್ಟೇ. ಇಂಗ್ಲೀಷಲ್ಲಿ ಕೂಡ ಅದಕ್ಕೆ ಸ್ಪಷ್ಟವಾದ ವರ್ಡನ್ನು ಹೇಳಿದ್ದಾನೆ, ವೆನಮಸ್ ಅಂತ ಮಾತ್ರ ಹೇಳಿದ್ದಾನೆ, ಪಾಯ್ಸನ್ ಅಂತ ಹೇಳಿಲ್ಲ. ಅವುಗಳಲ್ಲಿ ಇರುವಂಥದ್ದು ವಿಷ ಅಲ್ಲ, ನಂಜು. ನಮ್ಮ ಪುರಾಣದಲ್ಲಿ ಕೂಡ ಈಶ್ವರನಿಗೂ ಕೂಡ ಗೊತ್ತಿತ್ತು, ಸಮುದ್ರ ಮಥನ ಕಾಲದಲ್ಲಿ ಬಂದಂಥ ಹಾಲಾಹಲವನ್ನು ಶಿವ ತಾನು ನುಂಗ್ಲಿಕ್ಕೆ ತಯಾರಾಗಿದ್ದ. ಯಾಕೆಂತ ಹೇಳಿದ್ರೆ ಇವತ್ತು ಕೂಡ ನಾವು ಗಮನದಲ್ಲಿಡಬಹುದು, ನಾಗರಹಾವಾಗಲಿ ಅಥವಾ ನಾವು ರಿಸಲ್ ಸ್ವೈಪರ್ ಅಥವಾ ಕನ್ನಡಿ ಹಾವುಗಳಾಗಲಿ ಅಣಲಿ ಇಂತಹ ಯಾವುದೇ ಪ್ರಭೇದಗಳ ವಿಷವನ್ನು ನೇರವಾಗಿ ಸೇವಿಸಿದರೆ ಮನುಷ್ಯ ಸಾಯುವುದಿಲ್ಲ. ಮನುಷ್ಯನ ಶರೀರದ ರಕ್ತವನ್ನು ಸಂಪರ್ಕ ಮಾಡಿದರೆ ಆ ಜೀವಿಯು ಸತ್ತು ಹೋಗ್ತದೆ ಹೊರತು ಮನುಷ್ಯ ಕೂಡ ಸಾಯ್ತಾನೆ ಹೊರತು ಅದನ್ನು ಒಂದು ವೇಳೆ ಭುಜಿಸಿದರೆ ಅಥವಾ ಅದನ್ನು ಸೇವನೆ ಮಾಡಿದರೆ ಅವ ಸಾಯುವುದಿಲ್ಲ. ನಮ್ಮ ಜೀವ ಹೋಗುವ ಕೊನೆಯ ಗಳಿಗೆಗಳು ರಕ್ತಸ್ರಾವಗಳು, ಮಿದುಳಿನ ರಕ್ತಸ್ರಾವ, ಒಳಗಡಿನ ಆಂತರಿಕ ರಕ್ತಸ್ರಾವ, ರಕ್ತ ಹೆಪ್ಪುಗಟ್ಟುವಿಕೆ ಮುಂತಾದ ಪ್ರಕ್ರಿಯೆಗಳಲ್ಲಿ ಇವತ್ತು ನಾವು ಮುಂದುವರಿದ ವಿಜ್ಞಾನದಲ್ಲಿ ಕೂಡ ನಮಗೆ ಔಷಧಿ ಇಲ್ಲ. ಈ ಸಂದರ್ಭದಲ್ಲಿ ನಾವು ಉಪಯೋಗ ಮಾಡುವಂಥದ್ದು ಈ ಚರಾಚರ ಜೀವಿಗಳ ಆ ನಂಜನ್ನು ಶರೀರಕ್ಕೆ ವೈದ್ಯರು ನಮಗೆ ಚುಚ್ಚಿಸಿಕೊಳ್ತಾರೆ. ಅದರಿಂದ ನಾವು ನಮ್ಮ ಕಳೆದು ಹೋಗುವ ಜೀವನ ಒಮ್ಮೆ ಉಳಿಸಿಕೊಳ್ಳಲಿಕ್ಕೆ ನಮಗೆ ಒಂದು ಸಹಾಯ ಆಗ್ತದೆ. ಈ ಪರಿಸರದಲ್ಲಿ ಓಡಾಡುವ ಈ ಒಂದು ಜೀವಿಗಳು ಮನುಷ್ಯನಿಗೋಸ್ಕರ ಅಥವಾ ಈ ಪರಿಸರದಲ್ಲಿರುವಂಥ ಉಳಿದ ಜೀವಿಗಳಿಗೋಸ್ಕರ ಏನೆಲ್ಲ ತ್ಯಾಗ ಮಾಡಿದೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ನಾವು ಅದರ ಬಗ್ಗೆ ಕೂಡ ಯೋಚನೆ ಮಾಡಲಿಲ್ಲ. ಎಲ್ಲಾದರೂ ಹಾವುಗಳನ್ನು ಕಂಡ್ರೆ ಕೂಡಲೇ ಒಡೆದು ಕೊಂದು ಹಾಕೋದು ಮಾತ್ರ ನಮ್ಮ ಕೆಲಸ. ಇಂಥ ಒಂದು ಸ್ಥಿತಿಗೆ ನಾವು ಹೋಗಿದ್ದೇವೆ ಇವತ್ತು. ಬಂಧುಗಳ ಒಂದು ವಿಷಯ ನೆನಪಿಡಿ, ನಾನು ಅದರ ಆ ತ್ಯಾಗದ ಒಂದು ಮನೋಭಾವನೆಯನ್ನು, ತ್ಯಾಗದ ಒಂದು ಸ್ಥಿತಿಯನ್ನು ನಾನು ಒಂದು ವಿಷಯದಲ್ಲಿ ಹೇಳ್ತೇನೆ. ಸೃಷ್ಟಿಯ ಮೂಲದಲ್ಲಿ
ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಸೇರಿಕೊಂಡು ಜಲರಾಶಿಯಲ್ಲಿ ಜಲದಲ್ಲಿ ಇರುವಂತಹ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದರು. ಆ ಹೊತ್ತಿನಲ್ಲಿ ವಿಷ್ಣು ಬ್ರಹ್ಮನನ್ನು ಕೇಳಿದ, ನಾವು ಈ ಜಲದಲ್ಲಿ ಇರುವಂತಹ ಜೀವಿಗಳನ್ನು ಸೃಷ್ಟಿ ಮಾಡಿದರೆ ಸಾಲದಿಲ್ಲ, ಭೂಮಿ ವಾತಾವರಣದಲ್ಲಿ ಕೂಡ ವಾಸಿಸುವಂತಹ ಜೀವರಾಶಿಗಳನ್ನು ಸೃಷ್ಟಿ ಮಾಡಬೇಕು, ಏನು ಮಾಡೋಣ? ಹಾಗಾದರೆ ಭೂಮಿಯಲ್ಲಿದೆ, ಪೂರ್ತಿ ನೀರಲ್ಲಿ ಆವರಿಸಿದ್ದ ಕಾಲ ನಮ್ಮ ಪುರಾಣಗಳಲ್ಲಿ ಎಲ್ಲರಿಗೂ ಗೊತ್ತಿದ್ದ ವಿಚಾರ. ವಿಷ್ಣು ಒಂದು ಹಂತಕ್ಕೆ ಕೈ ಹಾಕಿ ಒಂದಷ್ಟು ಭೂಮಿಯನ್ನು ಮೇಲೆತ್ತಿ ಬ್ರಹ್ಮ ಅದರಲ್ಲಿ ಸೃಷ್ಟಿಯ ಕರ್ತವ್ಯವನ್ನು ಆರಂಭಿಸಿದ. ಸಕಲ ಜೀವಜಂತುಗಳನ್ನು ಸೃಷ್ಟಿ ಮಾಡಿದ. ಕೊನೆಗೆ ವಿಷ್ಣುವಿಗೆ ಆಯಾಸವಾಯಿತು. ಬ್ರಹ್ಮನನ್ನು ಕರೆದು ಹೇಳಿದ, ನನಗೆ ಆಯಾಸ ಆಗ್ತಾ ಉಂಟು, ನಾನು ಇದನ್ನು ಭೂಮಿಯನ್ನು ನೀರಿಗೆ ಮತ್ತೆ ಪುನಃ ಬಿಡ್ತೇನೆ. ಹೇಳಿದ, ಅಂತ ತಪ್ಪು ಕೆಲಸ ಮಾಡಬೇಡ, ಎಷ್ಟೋ ಕೋಟಿ ಜೀವರಾಶಿಗಳು ಅಲ್ಲಿ ಹುಟ್ಟಿ ಆವಿರ್ಭವಿಸಿದೆ, ಅದನ್ನು ನೀನು ನೀರಿಗೆ ಬಿಟ್ಟರೆ ಎಲ್ಲವೂ ಸರ್ವನಾಶ ಆಗ್ತದೆ. ಹಾಗಾದರೆ ಏನು ಮಾಡೋಣ? ಆರಂಭದಲ್ಲಿ ಹುಟ್ಟಿದಂತಹ ಜೀವಿ ಈ ಪ್ರಪಂಚದಲ್ಲಿ ಅಥವಾ ಭೂಮಿ ಮೇಲೆ ಅಥವಾ ಅಂತರಿಕ್ಷದಲ್ಲಿ ಎಲ್ಲಾದರೂ ಇದ್ದರೆ ಅದು ವಾಸುಕಿ ಅಥವಾ ನಾಗರ ಜೀವಿ. ಇವುಗಳು ಅತ್ಯಂತ ಜೀವಿಗಳ ವಂಶದಲ್ಲಿ ಪ್ರಥಮವಾಗಿ ಈ ಭೂಮಿಯನ್ನು ಸ್ಪರ್ಶಿಸಿದಂತಹ ಜೀವಿ. ಅದು ಎರಡೂ ಕಡೆಯಲ್ಲಿ ಕೂಡ ಬಹಳಷ್ಟು ಹೊತ್ತು ಜೀವವನ್ನು ಹಿಡಿದಾಡಿಕೊಳ್ಳಬಹುದು. ಆಗ ವಿಷ್ಣು ಕರೆದ, ಈ ವಾಸುಕಿಯನ್ನು ಕರೆದು ಹೇಳಿದ, ನಿನಗೆ ಈ ಒಂದು ಜವಾಬ್ದಾರಿಯನ್ನು ಕೊಡ್ತೇನೆ, ಈ ಭೂಮಿಯನ್ನು ಹೊತ್ತುಕೊಳ್ಳಬೇಕು. ಅದಕ್ಕೋಸ್ಕರ ನೋಡಿ ಬಂಧುಗಳು, ಎಲ್ಲ ಹಾವುಗಳು ಮಣ್ಣಿನ ಬೆಲ್ಲದ ಎಡೆಗಳಲ್ಲಿ ಇರುವಂಥದ್ದು, ಮಣ್ಣಿನ ಅಡಿಯಲ್ಲಿ ಇರುವಂಥದ್ದು. ಎಲ್ಲಿದ್ರೂ ಭೂಮಿಯ ಮೇಲೆ ಬಂದು ವಾಸ ಮಾಡಲಿಕ್ಕೆ ಅದು ತಯಾರಿಲ್ಲ, ಭೂಮಿಯ ಅಡಿಭಾಗದಲ್ಲಿ. ಅದಕ್ಕೆ ಜವಾಬ್ದಾರಿ ಅಷ್ಟೇ. ಅಷ್ಟೊತ್ತಿಗೆ ಬ್ರಹ್ಮನಿಗೆ ಇನ್ನೊಂದು ಸಮಸ್ಯೆ ಆಯಿತು, ವಿಷ್ಣುವಿಗೆ ಇನ್ನೊಂದು ಸಮಸ್ಯೆ ಆಯಿತು. ನೀನು ಇಂಥ ಜೀವಿಯನ್ನು ಹಿಡ್ಕೊಳ್ಳಿಕ್ಕೆ ಕೊಟ್ಟಿದ್ದಿ, ಅವನಿಗೆ ಒಂದು ವೇಳೆ ಸುಸ್ತಾಗಿ ಆಯಸ್ಸಾದರೆ ಅವೇನು ಮಾಡ್ತಾನೆ? ಅವ ಬಿಟ್ಟು ಬಿಡ್ತಾನೆ, ಎಲ್ಲರೂ ಸಾಯ್ತಾರೆ ಮತ್ತೆ ಪುನಃ. ಬೇಡ, ಅವನನ್ನು ಕರಿ ಅಂತ ಹೇಳಿದರು. ಏನು ಮಾಡು? ಆಗ ವಾಸುಕಿ ಕೂಡ ಹೇಳಿದ, ಹೌದು ಸ್ವಾಮಿ, ನೀವು ಕೊಟ್ಟಂಥ ಜವಾಬ್ದಾರಿ ನಾನು ವಹಿಸಿಕೊಂಡಿದ್ದೇನೆ, ಆದರೆ ಇದರ ಪರಿಸರದಲ್ಲಿದ್ದಂತಹ ಈ ಜೀವಜಂತುಗಳು ನನಗೆ ಒಂದು ವೇಳೆ ತೊಂದರೆ ಮಾಡಿದರೆ ಏನು ಮಾಡೋಲ್ಲಿ ನಾನು? ಅದು ಹೌದು. ಹಾಗಾದರೆ ಒಂದು ವಿಷಯ ಮಾಡು, ನಿನಗೆ ನಿನ್ನ ಶರೀರದಲ್ಲಿ ವಿಷವನ್ನು ಕೊಡ್ತೇನೆ, ನಂಜನ್ನು ಕೊಡ್ತೇನೆ, ಆದರೆ 2 ಹಲ್ಲು ಮಾತ್ರ. ಸರಿ, ಬಹಳ ಖುಷಿ ಆಯಿತು ನಾಗರಾವಿಗೆ, ಈ ಜಂತುಗಳಿಗೆ ಬಹಳ ಖುಷಿ ಆಯಿತು. 2 ಹಲ್ಲು ಸಾಕು ಅಂತೇಳಿ ಒಪ್ಪಿಕೊಂಡು ಆಗ ಮತ್ತೆ ಪುನಃ ಅಲ್ಲಿ ವಿಷ್ಣು ಬ್ರಹ್ಮನಲ್ಲಿ ಹೇಳಿದ, ನೋಡು ಬ್ರಹ್ಮ, ನೀನು ಮತ್ತೆ ಪುನಃ ತಪ್ಪು ಮಾಡ್ತಾ ಇದ್ದಿ. ಏನದು ತಪ್ಪು? ಅವನಿಗೆ ವಿಷ ಕೊಟ್ಟಿದ್ದಿ, ಅವ ಇನ್ನು ಆತುರದಲ್ಲಿ ಹೋಗಿ ಅಹಂಕಾರಿಸಿ ಯಾರನ್ನಾದ್ರೂ ಅಪ್ಪಿ ಹಿಡಿದು ಕಚ್ಚಿಬಿಟ್ರೆ ಅಂತ ಮಾಡ್ತಿ. ಸರಿ, ಇದು ಕೂಡ ಸರಿ. ಹಾಗಾದ್ರೆ ಕರಿ, ಅವನನ್ನು ಕರೆಯಿತು. ನಿನಗೆ ಕೈ ಕಾಲುಗಳು ಬೇಡ, ಅವುಗಳಿಗೆ ಯಾವುದೇ ಅವುಗಳ ಕೈ ಕಾಲುಗಳಿಲ್ಲ. ಆಯಿತು, ಕಳೆದು ಹೋಯಿತು. ಆದರೂ ಕೂಡ ಸಮಾಧಾನ ಆಗಲಿಲ್ಲ. ಮತ್ತೆ ಪುನಃ ಕರೆದೇ ಹೇಳಿದ, ನೀನು ಕೈಕಾಲು ಕಳೆದದ್ದು ಹೌದು, ಅವ ಇನ್ನೂ ಹೋಗಿ ಯಾರಾದರೂ ಮಾತುಗಳನ್ನು ಕೇಳಿ ಭೂಮಿಯನ್ನು ಬಿಟ್ಟರೆ ಎಂತ ಮಾರ ಧರ್ಮಕ್ಕೆ ಹೊತ್ತುಕೊಂಡಿದೆಯಲ್ಲ, ನಿನಗೇನಾದರೂ ಸಂಬಳ ಇದೆಯಾ, ಏನಾದರೂ ನಿನಗೆ ಲಾಭ ಇದೆಯಾ ಅಂತ ಕೇಳಿಕೊಂಡು ಯಾರಾದರೂ ಮಾತು ಕೇಳಿದ್ರೆ ಏನು ಮಾಡ್ತಿ? ಕರಿ. ಹಾಗಾದರೆ ಅವನ 2 ಕಿವಿಗಳನ್ನು ತೆಗೆದಾಯಿತು. ಅವನಿಗೆ ಯಾವುದೇ ಹಾವುಗಳಿಗೆ ಯಾವುದೇ ಕಿವಿ, ಬಾಹ್ಯ ಪ್ರಪಂಚದಿಂದ ಬರುವಂತಹ ಶಬ್ದಗಳನ್ನು ಗ್ರಹಿಸಲಿಕ್ಕೆ ಆಗುವುದಿಲ್ಲ. ಸರಿ, ಅವನಿಗೆ ಕಿವಿ ಇಲ್ಲ. ಇನ್ನೊಂದು ಸಮಸ್ಯೆ ಶುರುವಾಯಿತು. ಅವ ಹೊತ್ತುಕೊಂಡು ಹಾಗೆ ನಿಂತು ಆಯಾಸ ಆಗಿ ಒಂದು ವೇಳೆ ನಿದ್ದೆಗೆ ಹೋದರೆ ಏನು ಮಾಡ್ತೀರಿ? ಹಾಗಾದರೆ ಕರಿ ಅವನನ್ನು. ಏನು ಮಾಡೋಣ? ಕಣ್ಣಿಗೆ ರೆಪ್ಪೆ ಇಲ್ಲ. ಜೀವಜಂತು ಮಲಗಿದರೂ ಕೂಡ ಕಣ್ಣು ತೆರೆದುಕೊಂಡು, ಜೀವ ತ್ಯಾಗ ಮಾಡಿದರೂ ಕಣ್ಣು ತೆರೆದುಕೊಂಡು, ಕಣ್ಣ ರೆಪ್ಪೆ ಇಲ್ಲದ ಸ್ಥಿತಿ ಮಾಡಿಟ್ಟು ಅದನ್ನು ಕೂಡ ಕಳೆದಾಯಿತು. ಆಯ್ತು, ಅಲ್ಲಿಗೆ ಮುಗಿಲಿಲ್ಲ. ನಮ್ಮೆಲ್ಲರ ಹೆಮ್ಮೆಯ ಮಾಜಿ ಸಚಿವರಾದಂಥ UT ಖಾದರ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸೋಣ. ಅವರಿಗೆ ಆನಂದಕ್ಕೆ ಹಸಿಗೊಳ್ಳಿ ಅವರು ಗುಲಾಬಿ ನೀಡಿ ಗೌರವಿಸಬೇಕು ಅಂತ ಇಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸಮಯದ ಅಭಾವ ಇದೆ. ಅತಿಥಿಗಳು 2 ನಿಮಿಷದಲ್ಲಿ ಶುಭಾಶಯಗಳನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ತೀವಿ. ಇಡೀ ಸರ್ವಂತರ್ಯಾಮಿ ಮಹಾವಿಷ್ಣುನ ಎನ್ಮನೆ ಅವತಾರ ಶ್ರೀಕೃಷ್ಣದೇವನ ಅವತಾರರು ಆ ಪುದರ್ಡು ನಡಪನಂಚಿನ ಭಾರಿ ಶ್ರೇಷ್ಠ ಕಾರ್ಯಕ್ರಮ ಜನ್ಮಾಷ್ಟಮಿ ಕಾರ್ಯಕ್ರಮದ ವೇದಿಕೆಡೆ ನಮ್ಮ ಮಾತು ಸೇರಿದ ಈ ವೇದಿಕೆಡೆ ಉಪ್ಪಣ ಮಾತ UT ಖಾದರ್ ರೂಪೇರು, ಕೋಡಿಚಾಲ್ ಇಬ್ರಾಹಿಂ ರೂಪೇರು, ಹೆಂಗೆ ಜಿತೇಂದ್ರ ಶೆಟ್ಟಿಗೆ ಮತ್ತು ಮುಟ್ಟದಕ್ಕೆ ಪಂಡ ನನ್ನ ಕಟ್ಟಡ ನಿರ್ಮಾಣ ಸಂದರ್ಭಗಳು ಹೆಂಗೆ ಭಾರಿ ಸಹಕಾರ ಬಂದಾಕಿ ನಾನು ಈ ವೇದಿಕೆಡೆಲ್ಲ ಆ ಬುಧನೆ ನೆನಪು ಮಾಡ್ಬೇಕು. UT ಖಾದರ್ ಈ ವೇದಿಕೆಯಲ್ಲಿ ಗೌರವ ಕೊಡೋದು ಭಾರಿ ಪ್ರಯತ್ನವಂತ ಸಂತೋಷನೆಲ್ಲ ಎಲ್ಲ ಹೆಂಗೆ ಲೆಪ್ಪುಣ ಕಾರ್ಯಕ್ರಮದಲ್ಲಿ ಅದು ಬಿಸಿ ಉಪ್ಪೇರು ಜಾತ್ರೆ ನಾನೊಂದು ದಿನ ಆಡಲ್ಲ ನಾನು ಸಂತೋಷ ನಡ ಪಾಡೋಂತೆ ಮುಂಚೆನೆ ನಿಖಿಲೆಗೆ ಬಂಟರ ಸಂಘದ ವತಿದ್ದು ಅಭಿನಂದನೆ, ಧನ್ಯವಾದ. ಯಾಕಂಡ
ಪತ್ತು ಕೈ ಸೇರಿದ ಮಾತ್ರ ಚಪ್ಪಾಳೆ ಹಾಕೋದು ಈಜಿನ ಆಪುಜಿ ಒಂಜಿ ಮಲ್ಲ ಕೆಲಸ ಮತ್ತು ಮುಗಿನಾಗ ನಂಗೆ ಹೊರ ಪೂರ ಮರತದ ಪೋಪನು ಅಕ್ಲಿ ಎದುರು ದಿಕ್ಕನಾಗ ಓ ದೇವರೇ ಮುಕ್ಕಳು ಪೂರ ನಂಗೆ ಆ ಸಂದರ್ಭಗಳು ಭಾರಿ ಸಹಕಾರ ಮಾಡ್ತೇವೆ ಹಿಂದೆ ನೆನಪಾಪ ಇನ್ನು ಪೂರ ಬೆರಿ ಬರ್ತಾರೆ ಎಂಟು ಸಂತೋಷ ನನ್ನ ಸಹಕಾರ ನಿರಂತರ ತೆಗೆದು ಬಣ್ಸಂಗಳು ಪ್ರತಿ ಸಲ ಪಾತ್ರ ಸಂತೋಷ ನನ್ನ ಸಹಕಾರ ನಾನು ನೆನಪುಂಟು ಈ ಜವಾಬ್ದಾರಿದ ಒಂಜಿ ವ್ಯಕ್ತಿ ಎಂಕನೊಟ್ಟಿಗೆ ರವೀಂದ್ರ ಮಾಸ್ಟರ್ ಉಳ್ಳಿ ಕಟ್ಟಡ ಸಮಿತಿ ಕಾರ್ಯದರ್ಶಿ ಅದು ಮಸ್ತ್ ಕೆಲಸ ಮಾಡ್ತಾರೆ ಇನ್ನು ಯಾರನ್ನ ಜವಾಬ್ದಾರಿ ಶಾಲೆದ ಜವಾಬ್ದಾರಿದ ವಿಮುಖ ಗೌರವದಿತ್ತ ನಂಜಿನ ಕಾರ್ಯಕ್ರಮ ಸೇರಿ ಬ್ಯುಸಿ ಆದುಳ್ಳಿ ಎಂಕುಲ್ಲ ಬಣ್ಣ ಸಂಘದಲ್ಲಿ ಕೂಡ ಅವರಿಗೆ ಗೌರವ ಪುರಿಯ ಕಾತಂದುಲ್ಲ ಒಂದುಲೆ ಶ್ರೀಕೃಷ್ಣ ಪರಮಾತ್ಮನ ಜನ್ಮದಾಯಾಂಡಲ್ಲಿ ಕೇಂಡ ನಮ್ಮ ಈ ಪ್ರಪಂಚೋಡು ನ್ಯಾಯದ ಸಂಸ್ಥಾಪನೆಗಾದ ಶ್ರೀಕೃಷ್ಣ ಪರಮಾತ್ಮನ ಜನ್ಮ ಆತನು ಈ ಸಾಧಾರಣ ಅವಂಜಿ ನಮ್ಮ ಶ್ರೀಕೃಷ್ಣ ಪರಮಾತ್ಮನ ತೂಪುನ ರೀತಿ ಬೇತೆ ಇತ್ತಲ್ಲ ಎನ್ಮ ವರ್ಷ ಮುಟ್ಟ ಶ್ರೀಕೃಷ್ಣನ ಬಾಲ್ಯಾವಸ್ಥೆ ನಡೆದಂಥ ಬಾಲಲೀಲೆಗಳು ಅಂಚೆನೆ ಒಂಜಿ ನಮ್ಮ ಶ್ರೀಕೃಷ್ಣಗೆ 14 ಸಾಲ ಬಡಿದಲ್ಲಿ ನಿಜಪೂರ ವಿಷಯ ಬಂತೇವೆ ಅಂಡ ನಿಜವಾದ ವಿಷಯ 14 ವರ್ಷದ ಪಕ್ಕ ಶ್ರೀಕೃಷ್ಣನ ಜೀವನ ಆ ಜೀವನದ ಪಿದೈ ಬಂತದ್ದು ಆರು ನೇರವಾಗಿ ಆರ್ನ ಈ ನಮ್ಮ ಈ ಸಾಮಾಜಿಕ ಚಿಂತನೆದ ಒಟ್ಟು ಆ ದೇವರನ್ನ ನ್ಯಾಯ ಸಂಸ್ಥಾಪನೆ ಮಲ್ಪೆರಬೋಡದು ನಡೆದೊಂದುಕೊಂಡು ಆ ದೃಷ್ಟಿಡು ಆರು ಕೊರ್ನ ಸಮಾಜವು ಕೊರ್ನ ಸಂದೇಶ ಆರು ಕೊರ್ನಂಚಿನ ಒಂದು ವಿಚಾರಧಾರೆ ನಮ್ಮ ಇಡೀ ಒಂಜಿ ಮಾನವ ಕುಲಕೋಟಿಗೆ ಒಂಜಿ ನೆನಪು ದೀಪುನಂಚಿನ ಒಂದು ಸಂದೇಶ ಆ ಒಂದು ವಿಚಾರ ನೆನಪು ಮಾಡ್ಪೆರಬೋಡದು ನಾವು ಮಲ್ಪುನಂಚಿನ ಈ ಕಾರ್ಯಕ್ರಮಗಳು ಮಾತ ಉಳ್ಳನ ಐದು ಮಾತೆರಡ್ಲ ಒಂಜಿ ಶಕ್ತಿ ಸ್ಫೂರ್ತಿ ಸಂಘಟನೆಗಾದ ಈ ಕಾರ್ಯಕ್ರಮಗಳು ಉಪಯೋಗ ಆಗುಂದುಂಡು ಈ ವಿಚಾರಧಾರೆಗಳು ಜನಕ್ಲೇನು ಒಟ್ಟು ಸೇರಾದು ಜನಕ್ಲೇದು ನ್ಯಾಯ ಧರ್ಮದ ನೆನಪು ಮಾಡ್ಕೊಂಡ ವೇದಿಕೆ ಆದು ಇತ್ತೆ ಮಾರ್ಪಾಡಾಗ್ತದೆ ನಂಗೆ ವಿಶೇಷ ಖುಷಿದಾದ ಪಂಡ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಂಗೆ ಒಂದು 15 ಜನ ಒಟ್ಟಿಗೆ ಸೇರಾದು ನಮ್ಮೊಂದು ಸಂಘಟನೆ ಪೂರ ಜಾತಿ ಧರ್ಮ ಮಾತೆರಡ ನಂಗೆ ಹಿಂದೂ ಧರ್ಮ ಪಂಡ ಎಂಚ ಬರ್ಕೊಂಡೊಂದು ಪಂಡ ಅವೆಟ್ಟು ಆಯ್ತ ಹಿಂದೂ ಧರ್ಮದ ಉಳ ಇದು ನಂಗೆ ಭಾರತ ದೇಶದ ಏರುಳು ಇರಾಕಲು ಮಾತೆರಳ ಆ ಧರ್ಮ ಸಂಬಂಧಪಟ್ಟಾಗ ನಮೇನು ದಾಯ ಪಂಡ ಆಯ್ ಕ್ರಿಶ್ಚಿಯನ್ ಮುಸ್ಲಿಂ ಪೂರಳ ನಮ್ಮೊಟ್ಟಿಗೆ ಉಳ್ಳದು ನಮೇನು ಹಿಂದೂ ಧರ್ಮ ಪಂಡ ಹಗಾದವಾಯಿ ನಿಂಚಿನ ಆಯ್ತ ಹಿನ್ನೆಲೆ ಉಂಟು ಆ ದೃಷ್ಟಿಯಲ್ಲಿ ನಮ್ಮ ಮಾತಿನ ಸೇರಾದಿ ಕಾರ್ಯಕ್ರಮ ಮಾಡ್ಕೋ ದಾಯ ಪಂಡ ನಮ್ಮ ಒಂಜಿ ಸಾರ್ವಭೌಮತೆ ಒಂಜಿ ಸಾರ್ವನಂಚಿನ ಶ್ರೀಕೃಷ್ಣನ ಬಹು ಸಂದೇಶ ಉಂಟು ಆ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ನಡೆತೊಂದುಂಟು ಸಂತೋಷನ ನೇತೃತ್ವಡು ಬಾರಿ ಹೊರಳದ ಕಾರ್ಯಕ್ರಮ ದಾಯ ಪಂಡ ಪ್ರತಿ ಕಡೆ ನಾವೊಂದುಂಟು ಈ ಕಾರ್ಯಕ್ರಮ ಇದ್ದು ಹೆಚ್ಚಿಗೆ ಆಂಡು ಹಾತು ನಂಗೆ ನೆಮ್ಮದಿ ಸಂತೋಷ ತಿಗುಣು ಪಂಪಣ ಒಂಜಿ ಸಂದೇಶದ ಒಟ್ಟಿಗೆ ಚಿಂತನ ಕೊಣಾಜೆ ದ್ವಿತೀಯ ಸ್ಥಾನ ಶಶಿಕಲಾ ಸಂಗೀತ ಕುರ್ಚಿ ಸಂಗೀತ ಕುರ್ಚಿ ಸ್ಪರ್ಧೆ ಪ್ರಥಮ ಸ್ಥಾನ ತ್ರೇಯಸ್ ದ್ವಿತೀಯ ಸ್ಥಾನ ಮನೀಶ್ ಮಹಿಳೆಯರ ವಿಭಾಗದ ಪಟ್ಟಣವನ್ನು ಗುರುತಿಸುವುದು ಪ್ರಥಮ ಸ್ಥಾನ ಚಿಂತನ ದ್ವಿತೀಯ ಸ್ಥಾನ ಶಶಿಕಲಾ ಸ್ಥಾನ ಭಾರತಿ ಸತೀಶ್ ದ್ವಿತೀಯ ಸ್ಥಾನ ಪೂಜಾ ಅಸೇಗೋಳಿ ದ್ವಿತೀಯ ಸ್ಥಾನ ಪೂಜಾ ಅಸೇಗೋಳಿ ಪ್ರಾಥಮಿಕ ಶಾಲಾ ವಿಭಾಗದ ಧನ್ಯವಾದಗಳು ನಮ್ಮ ಮಾಡಿಕೊಳ್ತಾ ಇದ್ದೇನೆ. ಪ್ರೌಢಶಾಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಮೇಘಶ್ರೀ ದ್ವಿತೀಯ ಸ್ಥಾನ ಮಹಿಳೆಯರ ವಿಭಾಗದ ಸಂಗೀತ ಕುರ್ಚಿ ಪ್ರಥಮ ಸ್ಥಾನ ಭಾರತಿ ಸತೀಶ್ ದ್ವಿತೀಯ ಸ್ಥಾನ ವನಿತಾ ರಾವ್ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕಳೆದ ವಾರ ನಡೆದಂತಹ ವಿಜೃಂಭಣೆಯ ಕ್ರೀಡೋತ್ಸವದ ವಿಜೇತರು ಇವರು, ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ವಿನಂತಿ. ಬಾಲಕರ ವಿಭಾಗದ ವಾಲಿಬಾಲ್ಗೆ ನಜರ್ ಶಾ ಪಟೇಲ್ ಅಧ್ಯಕ್ಷರು ಬಣಾಜಿ ಗ್ರಾಮ ಪಂಚಾಯತಿ ಅವರು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಫ್ರೆಂಡ್ಸ್ ಅಸೇಗೋಳಿ ದ್ವಿತೀಯ ಸ್ಥಾನ ಗಿಲ್ಬಿಸ್ ಗ್ರೀನ್ ತಂಡ ಅಸೇಗೋಳಿ ಸ್ಥಾನ ಗಿಲ್ಬಿಸ್ ಗ್ರೀನ್ ತಂಡ ಅಸೇಗೋಳಿ ಯಾರಾದರೂ ಇದ್ರೆ ಬನ್ನಿ.
ಒಂದು ಕ್ರೀಡೋತ್ಸವದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಾಗೂ ಮೊಸರು ಕುಡಿಕೆಯ ಶುಭಾಶಯ ನೀವು ಸಲ್ಲಿಸಿಕೊಂಡು ಬಹುಶಃ ಇವತ್ತು 31ನೇ ವರ್ಷಗಳ ಅದ್ದೂರಿಯಿಂದ ಬಹಳ ಸುಸಜ್ಜಿತವಾಗಿ ಸಾಮಾಜಿಕ ಮೊಸರು ಸಮಿತಿ ಹಾಗೂ ಅಸೆಗೋಲ್ ಯುವಕ ಮಂಡಳ ಏರ್ಪಡಿಸಿ ಈ ಪ್ರದೇಶದ ಸುತ್ತಮುತ್ತಲಿನ ಬಹಳಷ್ಟು ಗ್ರಾಮಗಳಿಗೆ ಒಂದು ಅದ್ದೂರಿಯ ಮತ್ತು ವಿಜೃಂಭಣೆ ಕಾರ್ಯಕ್ರಮದ ಅವಕಾಶವನ್ನು ಮಾಡಿಕೊಟ್ಟಿದೆ. ಈಗಾಗಲೇ ನಾನು ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಒಬ್ಬ ಸೋದರನಾಗಿ ಸಿಕ್ಕುವಂಥ ಅವಕಾಶ ಬಹುಶಃ ಶ್ರೀಕೃಷ್ಣ ಪರಮಾತ್ಮ ನಮ್ಗೆ ಯಾವಾಗಲೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳು ಕೂಡ ಕೊಡಲಿ ಅಂತ ಕೆಲವೊಂದು ಅವಕಾಶ, ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದನ ಇವತ್ತು ಬೇಡಿಕೊಳ್ತೇವೆ. ಬಹುಶಃ ಈಗಾಗಲೇ ಶ್ರೀಕೃಷ್ಣಾಷ್ಟಮಿ ಸಂಬಂಧಪಟ್ಟ ಹಾಗೆ ಎಲ್ಲ ಕಾರ್ಯಕ್ರಮ ಮಾಡುವ ಮುಖಾಂತರ ಒಂದು ಆತ್ಮೀಯತೆಯ ಪ್ರೀತಿ ವಿಶ್ವಾಸ ಸೋದರತೆ ಕಾರ್ಯಕ್ರಮ ಮಾರ್ಪಡೋದ ಅವಕಾಶ ಉಂಟಾಗಿದೆ. ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳು ಸಣ್ಣ ಮಕ್ಕಳನ್ನು ಕೂಡ ಅತ್ಯಂತ ಸಕ್ರಿಯವಾಗಿ ಈ ಕಾರ್ಯಕ್ರಮ ತೊಡಗಿಸಿಕೊಳ್ಳುವ ಮೂಲಕ ಅವರ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಇದು ಕೂಡ ಅತ್ಯಂತ ದೊಡ್ಡ ಒಂದು ಕಾರ್ಯಕ್ರಮ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತು. ನಾನು ಬಹುಶಃ ಯಾವಾಗಲೂ ಮಾತನ್ನು ಹೇಳ್ತಾ ಇದ್ದೆ, ಏನಂತ ಹೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಶೇಷವಾದ ಒಂದು ಇದಿದೆ, ಸಂಬಂಧ ಇದೆ. ಅವರೆಲ್ಲ ನಡವಳಿಕೆಯಲ್ಲಿ ಕೂಡ ಅವತ್ತಿನ ಶ್ರೀಕೃಷ್ಣ ಪರಮಾತ್ಮನ ಅವತ್ತಿನ ಎಲ್ಲ ಚರಿತ್ರೆ ಹೋದ ಸಂದರ್ಭದಲ್ಲಿ ಒಂದು ಸಾಮಾಜಿಕ, ಇನ್ನೊಂದು ಬಹುಶಃ ಧ್ಯಾನಕ್ಕೆ ಸಂಬಂಧಪಟ್ಟ ಸ್ಪಿರಿಚುವಾಲಿಟಿ ಹಾಗೂ ಅದು ರಾಜ್ಯಕ್ಕೆ ರಾಜನೇತ ಒಳಗೊಂಡಂಥ ಒಂದು ವಿಚಾರಗಳಿದೆ. ಅದಕ್ಕಾಗಿ ನಾನು ಪುಸ್ತಕ ಹೋಗುವಾಗ ಕೆಲವೊಂದು ಕಡೆ ನೋಡಿದ ರೀತಿಯಲ್ಲಿ ಅವತ್ತಿನ ಕಾಲದಲ್ಲಿ ಬೇರೆ ಬೇರೆ ಅವತ್ತು ನಮ್ಮ ದೇಶ ಇದ್ರೂ ಕೂಡ ಭಾರತ ದೇಶದ ಉದ್ದಗಲೂ ಸುಮಾರು 100 ಕಡೆ ಆಶ್ರಮ ಪ್ರಾರಂಭ ಮಾಡಿರೋದು. ಈ ರೀತಿ ಬಹುಶಃ ಧ್ಯಾನವನ್ನು ಪ್ರಾರಂಭ ಮಾಡುವ ಮೂಲಕ ಅತ್ಯಂತ ಸತ್ಪ್ರಜೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಹೋಗುವಂಥದ್ದು ಕೇಂದ್ರವನ್ನಾಗಿ ಅವತ್ತು 100 ಕಡೆ ಪ್ರಾರಂಭ ಮಾಡಿರುವುದು ದೇಶ ಉದ್ದಗಲೂ. ಅದರಲ್ಲಿ ಕೂಡ ಮೊದಲನೇಯಾಗಿ ರಾಜರು ಯಾರಿದ್ದಾರೆ ಅವರಿಗೆ ಮೊದಲ ಟ್ರೈನಿಂಗ್ ಕೊಡಲಿಕ್ಕೆ ಬಹಳ ಅವರ ಮನಸ್ಸು ಪರಿವರ್ತನೆ ಮಾಡಿದರೆ ಅವರು ನೇರವಾಗಿ ಜನರಿಗೆ ಮುಟ್ಟುವಂಥ ಅವಕಾಶ ಇವತ್ತು ಆಗುವಂಥ ಅವಕಾಶ ಆಗ್ತದೆ. ಅಂಥ ಒಂದು ಕ್ರಾಂತಿಕಾರಿ ಸಾಮಾಜಿಕವಾದ ಚಿಂತನೆ ಮುಖಾಂತರ ತಮ್ಮ ತತ್ವ ಮತ್ತು ಆದರ್ಶ ಒಳಗೊಂಡಂಥ ಸಂದರ್ಭ. ಬಹುಶಃ ಇವತ್ತು ಬಹಳಷ್ಟು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕುರುಕ್ಷೇತ್ರ ಯುದ್ಧವನ್ನು ಇವತ್ತು ಮಾಡಬಾರ್ದು ಅಂತ ಹೇಳಿ ಅದನ್ನು ತಡೆ ಹೊಡಬೇಕಂತೇಳಿ ಬಾಲ ಶ್ರೀಕೃಷ್ಣ ಮಾಡಿದಂಥ ಸಂಧಾನ ಅಷ್ಟಿಷ್ಟಲ್ಲ. ಎಲ್ಲ ರೀತಿಯ ಪ್ರಯತ್ನ, ಎಲ್ಲ ರೀತಿಯ ತಾಳ್ಮೆ, ಎಲ್ಲ ರೀತಿಯ ಒಂದು ಪಂಚಾಯತಿಗೆ ಎಲ್ಲವೂ ಕೂಡ ಬಹುಶಃ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ಸ್ವಲ್ಪ ಮುಂದಕ್ಕಾಗಲಿ ಹೊರಟು ಕೂಡ ಸಾಗಲಿಲ್ಲ. ಬಹುಶಃ ಕುರುಕ್ಷೇತ್ರ ಯುದ್ಧ ನಡೆದೇ ಹೋಯಿತು. ಬಹುಶಃ ಅಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ಯುದ್ಧ ಆಯಿತು. ಬಹಳಷ್ಟು ಇಡೀ ಮಾನವ ಕುಲವನ್ನೇ ಒಂದು ಬಹಳಷ್ಟು ಆ ಸಮಯದ ಮಾನವ ಕುಲದ ಬಹಳಷ್ಟು ಜನರನ್ನೇ ಕಳೆಯುವಂಥ ಪರಿಸ್ಥಿತಿ ಅವತ್ತಿನ ಕುರುಕ್ಷೇತ್ರ ಯುದ್ಧ ಆಯಿತು ಅಂತೇಳಿ ನಾವು ಬಹುಶಃ ಚರಿತ್ರೆಯನ್ನು ಓದಿದಾಗ, ಚರಿತ್ರೆಯನ್ನು ಕೇಳಿದಾಗ ನಮಗೆ ತಿಳಿಯುವಂಥ ವಿಚಾರ. ಆದರೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಎಲ್ಲರಿಗೂ ವಿಶ್ವದಲ್ಲಿ ಇವತ್ತು ಆಧರಿಸ್ತಾರೆ. ಯಾಕಂತ ಹೇಳಿದರೆ ಬಹುಶಃ ಆ ವ್ಯಕ್ತಿತ್ವ, ಆ ವಿಶಾಲವಾದ ಹೃದಯ, ಮನಸ್ಸು ಮತ್ತು ಆ ಕೊಡುವಂಥ ಸಂದೇಶ ಏನಿದೆ ಅಲ್ಲ, ಬಹುಶಃ ಈ ವಿಶ್ವದಲ್ಲಿ ಇವತ್ತು ಆರಾಧಿಸುವಂಥ ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವ ಮತ್ತು ಇವತ್ತು ಆ ಒಂದು ಬಹುಶಃ ಪರಮಾತ್ಮ ಎಲ್ಲರಿಗೂ ಕೂಡ ಇವತ್ತು ಅತ್ಯಂತ ಗೌರವ ಕೊಡುವಂಥ ವಿಚಾರ ಇವತ್ತಾಗಿದೆ. ಆ ಒಂದು ವ್ಯಕ್ತಿತ್ವ ಬಹುಶಃ ಪ್ರತಿಯೊಬ್ಬರಿಗೆ ಬರುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ. ನಮ್ಮ ಮಕ್ಕಳಿಗೆ ನಾವು ಸಕ್ರಿಯವಾಗಿ ತೊಡಗಿಸುವ ಜೊತೆಯಲ್ಲಿ ಅವರು ದೊಡ್ಡವರಾಗುವ ಸಂದರ್ಭದಲ್ಲಿ ಸರ್ವ ಜನರು ಕೂಡ ಪ್ರೀತಿಸುವಂಥ ವ್ಯಕ್ತಿತ್ವ ಬರುವಂಥ ಅವಕಾಶ ಆಗಬೇಕು. ಒಬ್ಬರೊಬ್ಬರು ಶ್ರಮಿಸಿಕೊಂಡು, ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು, ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು, ಒಬ್ಬರ ಕಷ್ಟದಲ್ಲಿ ಭಾಗಿಯಾಗಿ, ಒಬ್ಬರ ಸುಖದಲ್ಲಿ ಸಂತೋಷದಲ್ಲಿ ನಾವು ಸಂತೋಷ ಪಡೆದ ವಾತಾವರಣ ಆ ನಿರ್ಮಾಣದ ವಿಶೇಷ ಜವಾಬ್ದಾರಿ ನಮ್ಮದೆಲ್ಲ ಇವತ್ತು ಜವಾಬ್ದಾರಿ ಆಗಿದೆ. ಎಲ್ಲ ವಾತಾವರಣ ಅದು ಬಹುಶಃ ನಮ್ಮ ದೇಶವನ್ನು ಬಲಿಷ್ಠಪಡಿಸಿ ತಗೊಂಡು ಹೋಗುವಂಥ ಒಂದು ವಾತಾವರಣ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಎಲ್ಲ ಕಾರ್ಯಕ್ರಮ ಕೂಡ ಬಹುಶಃ ಅತ್ಯಂತ ಸುಂದರವಾಗಿ ಸಮಾಜ ಮತ್ತು ದೇಶಕ್ಕೆ ಕೊಡುವಂಥ ಕಾರ್ಯಕ್ರಮ ಹಿಡಿಕೊಂಡು ಇವತ್ತು ಈ ರೀತಿಯ ಕಾರ್ಯಕ್ರಮ ಇನ್ನಷ್ಟು ನಡೆಯುವಂಥ ಅವಕಾಶ ಆಗಲಿ. ಪರಸ್ಪರ ಪ್ರೀತಿ ವಿಶ್ವಾಸ ಹೋಗುವಂಥ ವಿಚಾರ ಇವತ್ತು ಬರಲಿ. ಬಹುಶಃ ನಾವು ಪ್ರತಿಯೊಂದು ಈ ಸಲ ನನಗೆ ಅತ್ಯಂತ ಸಂತೋಷ. ಈ ಸಲ ನಾವು ಈ ಕಾರ್ಯಕ್ರಮಕ್ಕೆ ಬರುವಂಥ ಸಂದರ್ಭದಲ್ಲಿ ನಮ್ಮ ತಾಲೂಕು ಮಟ್ಟ ಕೂಡ ಇವತ್ತು ಉಳ್ಳಾಲ ತಾಲೂಕು ಮಟ್ಟವಾಗಿ ಇವತ್ತು ಘೋಷಣೆ ಆಗಿದೆ. ಅತ್ಯಂತ ಶೀಘ್ರದಲ್ಲೇ ಇಲ್ಲಿ ಬಹುಶಃ ಎಲ್ಲ ರೀತಿಯ ಕಾರ್ಯಕ್ರಮ ಬರ್ತದೆ. ಇಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗೆ 200 ಕೋಟಿ ರೂಪಾಯಿ ಈಗ ನಿಮ್ಮ KNDBಯಲ್ಲಿ ಈಗಾಗಲೇ ಕೆಲಸ ಇವತ್ತು ಸ್ಟಾರ್ಟ್ ಆಗಿದೆ. ಇನ್ನು ನೀವು ಅಡ್ಯಾರಿಗೆ ಮತ್ತು ಬಂಟ್ವಾಳಕ್ಕೆ ಹೋಗ್ಬೇಕಂತ ಈಗೆಲ್ಲ ಶುಚಿಗೊಳಿಸಿ ಹೋಗ್ಬೇಕಂದಿಲ್ಲ. ನೇರವಾಗಿ ಅಡ್ಯಾರಿಂದ ಸೇತುವೆ, ಅರೆಕಾಲದಿಂದ ಸೇತುವೆ ಡೈರೆಕ್ಟ್ ಆಗಿ ಇವತ್ತು ನಮ್ಮ ಮಾಸ್ಟರ್ ಶಾಲೆಯಿಂದ ಕೆಳಗೆ ಹೋದರೆ ನೇರವಾಗಿ ಮುಟ್ಟುದೇ ಅಡ್ಯಾರಿಗೆ ಟಾಪ್ ಗೇರಲ್ಲಿ ಹೋದರೆ ಅದು ಅಲ್ಲಿ ಟೆಂಡರ್ ಆಗಿದೆ. ನಮ್ಮ G. ಶಂಕರ್ ಅವರ ಗುತ್ತಿಗೆದಾರಾಗಿ ಆದಷ್ಟು ಬೇಗನೆ ಬೆಳಗ್ಗೆ ತಕ್ಷಣ ಇವತ್ತು ಪ್ರಾರಂಭ ಆಗಿದೆ. ಅದನ್ನು ಬಹುಶಃ ನಾನು 7 ಮೀಟರ್ ರಸ್ತೆ 2 ಮೀಟರ್ ನಡ್ಕೊಂಡು ಹೋಗ್ಲಿಕ್ಕೆ ದೊಡ್ಡ ಬ್ರಿಡ್ಜ್ ಮಾಡಿ, ಲಾರಿ ಬಸ್ ಅಲ್ಲ, ನಮಗೆ ಜನಸಾಮಾನ್ಯ ಹೋಗಬೇಕು, ಅಲ್ಲೇ ಸಂಸ್ಕೃತಿ ಮತ್ತು ಅಲ್ಲಿ ಒಂದು ಇಲ್ಲಿ ಉಳಿಬೇಕು. ನಾವು ಲಾರಿ ಬಸ್ ಬಿಟ್ಟರೆ ಅದು ಮುಗಿತದೆ, ಆ ಊರಿನ ಚಂದ ಹೋಗಿಬಿಡ್ತದೆ.
ಅದಕ್ಕಾಗಿ ನಾನು ಸಣ್ಣ ಮಟ್ಟದ ವಾಹನ ಬರುವಂಥ ವಿಚಾರ ಆಗಲಿ ಅಂತೇಳಿ ಈ ರೀತಿಯ ಉದ್ಯೋಗ ಬರುವಂಥ ವಿಚಾರ ಇವತ್ತು ಆಗುವಂಥದ್ದು. ಅದು ನನಗೆ ಅತ್ಯಂತ ಸಂತೋಷ. ಎರಡನೇ ಸಂತೋಷ, ಮಾಜಿ ಸಚಿವನಾಗಿರೋದು ನನಗೆ ಅತ್ಯಂತ ಸಂತೋಷದ ವಿಚಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮಗೆ ಅಧಿಕಾರ ಇದು ಇಷ್ಟೇ, ನಾವು ಎಲ್ಲದಿದ್ದು ಕೂಡ ಇದಕ್ಕೆ ಸಂದರ್ಭ. ಏಕೆ ನನ್ನ ಜನರು ನನಗೆ ಅತ್ಯಂತ ಜಾಸ್ತಿ ಬೆರೆತುಕೊಳ್ಳಲಿಕ್ಕೆ ನನಗೆ ಭಾಳಷ್ಟು ಇವತ್ತು ಖುಷಿ ಆಗುವಂಥ ಒಂದು ವಾತಾವರಣ ಇವತ್ತು ವಿಚಾರ ಇವತ್ತು ಆಗುವಂಥದ್ದು. ಆದ ಕಾರಣ ಯಾಕಂತ ಹೇಳಿದ್ರೆ ಮಂತ್ರಿ ಯಾವಾಗಲೂ ಬೇಕಾಗ್ಬೋದು, ಅಧಿಕಾರಿ ಯಾವ ಬೇಕಾ ಸಿಗ್ಬೋದು. ಆ ಜನ ಮಧ್ಯದ ಪ್ರೀತಿ ವಿಶ್ವಾಸ ಸಿಗೋದು ಅತ್ಯಂತ ಕಡಿಮೆ. ಅದನ್ನು ಶಾಶ್ವತಗೊಳಿಸಿಕೊಂಡು ಹೋಗುವಂಥ ವ್ಯಕ್ತಿತ್ವ ಬಹುಶಃ ನಮಗೆಲ್ಲರಿಗೂ ಬರೋದು ಅವಕಾಶ ಆಗಲಿ. ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಕೇಳಿಕೊಂಡು ಈ ಧರ್ಮ ವೇದಿಕೆ ಮಲ್ದಿರತ್ತ ಯಾನ್ ಸಾಧಾರಣ ಮಾಷ ಕೋಪಿನ ಜಾಗಡು ಮಾತಾ ಜಾತಿ ಧರ್ಮದಕ್ಲೇನು ಕೂಡ ಅದು ಮಲ್ಪುನಂಚಿನ ವೇದಿಕೆ ಇತ್ತಂದ ಅವು ಅಸೇಗೊಲಿ ಯುವಕ ಮಂಡಲ ಸಂತೋಷ್ ಕುಮಾರ್ ಶೆಟ್ಟಿನ ನೇತೃತ್ವಗಳು ಮಾತ್ರ ಯಾನಂಜಿ 10-15 ವರ್ಷದ నుంచి ಬರೋದಿತ್ತನಲ್ಲ ಪ್ರತಿ ಸರ್ತಿಲ ಈ ಕಾರ್ಯಕ್ರಮ ದಿನಾಗ ಒಂಜಿ ಜನಕ್ಲೇನು ಒಟ್ಟಿಗೆ ಮಲ್ಪುನ ಒಂಜಿ ಇಂಥ ದಿನಟ್ಟು ಬಸ್ಟ್ ಅಗತ್ಯತೆ ಹೋಗ್ತಾನೆ ಒಂಜಿ ವಿಚಾರ. ಅಷ್ಟೇಮಿ ಬಾರಿ ದುಂಬುಗು ಹಲ್ಲಿಡ್ ನಡ್ತೊಂದು ಇನಿ ಊರಿಗೂ ಬತ್ತ ಮುಟ್ಟುದು ನಮ್ಮನ್ನ ಪೇಟೆಗೆ ಬತ್ತ ಮುಟ್ಟುದು ದುಂಬು ಅಷ್ಟೇಮಿ ಇಂಚೆ ನಡ್ತೊಂದಿತ್ತು ಬಣ್ಣಾಗ ಮಲ್ಲ ಇಡುವಳಿದಾರ ನಕಲು ಒಂಜಿ 100 ಮುಡಿ ಅಟ್ಟೋದಿದು 4-5 ಮುಡಿ ಕಡಿ ಅರಿನಿದು ಇನ್ನು ಅಷ್ಟೇಮಿದ ಕೊರ್ತಡು ಆ ಬರ್ಪಿನ ಕೆಲಸದಕ್ಲೆಗೆ ಊರ್ದ ಮಾತಾ ಜಾತಿ ಬಾಂಧವರಿಗೆ 1-2 ಸೇರಿ ನಿಂಗಲ್ದ ಅರಿಕೊರ್ದು ಈ ರೀತಿ ಬರಹ ಮಲ್ಪುನಂಚಿನ ಕಾಲ ಇತ್ತನು ಚೇತನ ಇಂಚಿನ ಕಾಲ ಇತ್ತನು ಅಪಗ ಮುಂಜೆ ಐನು ಎಂಕಲ್ಲಂಜಿ ಮಲ್ಲ ಸಾಗೋಳಿದಾರರಾದಿತ್ತ ಸಾಗೋಳಿದಾರ ಪುನಗ ಎಂಕಲ್ನ ಇಲ್ಲಲ್ಲ ಐನಾಜು ಮುಡಿ ಅರಿದಿದ್ದು ಈ ಅಷ್ಟಮಿದಾನಿ ಮಾತ ಜಾತಿ ಧರ್ಮದ ಅಲ್ಪ ಅರ್ಕನ ಬಂದ್ಬಿಡಂಜಿ ಏರಿಯಾ ಮುಸ್ಲಿಂ ಏರಿಯಾ ಅಲ್ಪ ಮುಸ್ಲಿಂ ಮಹಿಳೆಯರು ಮಸ್ತ್ ಜನ ನಮ್ಮನ್ನ ಬೆನ್ನಿದ ಈ ಸಾಗೋಳಿದ ಕೊರ್ತುಡು ಬರೋದಿತ್ತು ಅಕಲೊಂಜಿ ಪ್ರೀತಿ ಅದು ನಮ್ಮ ಕೈದ್ರೆ ಬರುತ್ತೆ. ನಮ್ಮ ಕೊರ್ಪಿನ ಒಂಜಿ 2 ಸೇರಿ ಅರಿ ಒಂಜಿ ತಾರೈ ದಾದಂಡಲ ಉಪ್ಪಡ ಬಚ್ಚಿಲಿ ಇಚ್ಚಿನ ಮಾತ ಒಂಜಿ ಕೊಣದು ಕೊರ್ಪಿನ ಅಂಚಿನ ಮಲ್ಲ ಒಂಜಿ ಕಾರ್ಯಕ್ರಮ ಇತ್ತಿನ ಮಂಡ ಅಷ್ಟೇಮಿದ ಕಾರ್ಯಕ್ರಮ ಇನಿ ಅವು ಪೂರ ದೂರ ಪೋತುನು ಇನಿ ಕೊರ್ಪು ನಕಲಜ್ಜೇರಿ ಕೊರಪು ನಕಲಜ್ಜೇರಿ ಅಂಚೆ ರಡ್ಲ ಅವು ದೂರ ಆತನು ಅಪಗ ಬಾರಿ ಒಂಜಿ ಖುಷಿ ಇತ್ತನು. ಕೆಲವರು ನಮ್ಮ ಎಲ್ಲ ಬರ್ಕೊಂಡ ರಡ್ಡೆ ಪೂರ್ವ ಮಾಡಿದ್ರಿ ಪಜಬಡಿ ಒಂದು ಬಕ್ಕ ಮುಸ್ಲಿಂ ಮಹಿಳೆಯರು ಕಣ್ಣು ಬಣ್ಣ ಮೈ ಪತ್ತೊಂದು ಬರುತ್ತೆ ಒಂಜಿ ಪ್ರೀತಿದ ಜ್ಯೋತಕವಾದ ಪತ್ತೊಂದು ಬರುತ್ತೆ ಅಂಚಿನ ಮತ ಕಾರ್ಯಕ್ರಮ ಇಜ್ಜಿ ಇನಿ ಮನುಷ್ಯ ಮಸ್ತ್ ಮಲ್ಲ ಇರ್ಪೇರು ಕಾಸುಡ್ಲ ಮಲ್ಲ ಇರ್ತಾರೆ ಇತರ ವಿಚಾರಗಳ ಮಾತಿರ್ಲ ಮಲ್ಲ ಇರ್ತಾರೆ ಅಂಡ ಈ ಪರಸ್ಪರ ಬಾಂಧವ್ಯ ಬಂದ್ಬಿಡತಿ ಅವು ಪೂರ್ತಿ ಕಡಿದು ಹೋಗ್ತದೆ. ಇನಿ ಒಂಜಿ ಜಾತಿದ ಮಧ್ಯಡು ಬಾರಿ ಮಲ್ಲ ಒಂದು ತೋಡು ಬಂದ್ಬಿಡ ಮುಟ್ಟ ದೂರ ಆಗ್ತದೆ ನಮ್ಮನ ಅಂತರ ಮಸ್ತ್ ದೂರ ಆಗ್ತದೆ. ಇನಿ ಮಸ್ತ್ ಬೇಜಾರಾಗ್ತದೆ ದಾದ ಪಣ್ಣಗ ಈ ನಮನ ಬಾಂಧವ್ಯ ಬಾರಿ ದೂರ ಅನ್ಕೊಂಡು ಇನಿ ವೇದಿಕೆ ಮಾತ್ರ ಕೂಡ್ನಿ ಆದತ್ತಂದೆ ಮನಸ್ಸಿಗೆ ಮನುಷ್ಯನ ನೆಮ್ಮದಿ ಜೀವನ ದೊಡ್ಡ ಏತಿತ್ತಿನಲ್ಲ ನೆಮ್ಮದಿ ಜೀವನ ಮಾಡ್ಕೊಂಡ್ಲಿ ಯಾರು ಲಜ್ಜೆರು ನಮ್ಮನ ಎಂಗಲ ಹಿಂದೂ ಸಂಸ್ಕೃತಿಯ ಪ್ರಕಾರ ಕರಿನ ಪತ್ತನಾಜ ಹಿಡಿದು ಬೊಕ್ಕ ರಡ್ಡರ ತಿಂಗಳು ನಂಗೆ ಒಂಚಿ ನೇಮ ಕೋಲ ಇತರ ದೇವರ ದರ್ಶನ ಇಂಚಿನ ಮಾತ ಜಾತ್ರೆಯಲ್ಲಿ ಸ್ಥಗಿತ ಆದ ರಡ್ಡರ ತಿಂಗಳು ಹಿಡಿದು ಬೊಕ್ಕ ಈ ಆಟಿಸೋರು ಬಕ್ಕಿನ ಸುರೂತ ಕಾರ್ಯಕ್ರಮನೇ ನಾಗರ ಪಂಚಮಿ ನಮ್ಮನ ಹಿಂದೂ ಸಂಸ್ಕೃತಿ ನಾಗ ನಡೆಯುತ್ತಿನ ಭೂಮಿಗೆ ಪುನಕ ಪ್ರಥಮ ಆರಾಧ್ಯ ಮಲ್ಪನ ಪರ್ವ ಮಲ್ಪನಂಚಿನ ಒಂಜಿ ಸುರು ನಾಗರ ಪಂಚಮಿ ರಡ್ನಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಇದಾಗಿ ಬಂದಾಗ ಶ್ರೀಕೃಷ್ಣ ಪರಮಾತ್ಮೆ ಬಹಳಷ್ಟು ಅವತಾರ ಮಧ್ಯಂಚಿನ ವಿಚಾರಗಳು ಮತ್ತು ಇತಿಹಾಸದ ಹುಟ್ಟೊಟ್ಟಿನ ಹಿಡಿದಾದ್ರ ಶ್ರೀಕೃಷ್ಣ ಪರಮಾತ್ಮನ ನಾನೊಂದು ಜನ್ಮ ಪತ್ತಿದಿನಟ್ಟು ಗಣೇಶ ಚತುರ್ದಶಿ ಅಂಚೆನ 5-10-15 ನೋಡಿದ ಬೊಕ್ಕ ನವರಾತ್ರಿ ಉತ್ಸವ ಇಂಚೊಂದು ಹಿಂದೂ ಸಂಸ್ಕೃತಿದ ಒಂಜಿ ಈ ಸಂಸ್ಕೃತಿಗೆ ಗೊತ್ತು ಒಂಜಿ ಕೊಡುಗೆ ಈ ಕೊಡುಗೆ ಹಿಡಿದಾದ್ರ ನಮ್ಮ ಮಾತಾ ಎಡ್ಡೆನ ದೇವರ ಬಯಕೊಂದು ಇನಿ ಹೆಚ್ಚದಾಲ ವಿಚಾರ ಐತಿ ಇನಿ ಮನುಷ್ಯಡ ಕಾಲಿ ವೈಷಮ್ಯದ ಒಂಜಿ ಈ ಮತೀಯ ಸಂಘರ್ಷದ ಒಂಜಿ ಎಲ್ಲ
ಸಮಸ್ಯೆ ಎತ್ತಂದ ಬಾಕಿ ಮಟ್ಟದ ಪೂರ ಆರಾಮ ಮಕ್ಕಳ ಜೀವನ ಅಜ್ಜದಪ್ಪನಾಗ ಯಾರು ಮಾತಾಡಲ್ಲ ಕೇಳಿ ನಿಂತಿ ಹೆಂಚಿನಂತ ಬಣ್ಣಗ ಮನುಷ್ಯ ಎಡ್ಡೆಡು ಬದುಕಿಗ 10 ವರ್ಷದ ಜೀವನ ಐಟ್ ನಮ್ಮದು ಅಲಾಂಡಲ ಎಡ್ಡೆನ್ನು ಪಟ್ಟೊಂದು ಎಡ್ಡೆಡು ಬದುಕುನಂಚಿನ ಅವಕಾಶ ತಿಕ್ಕಡು ನಂಗೆ ಮಾತ ಶ್ರೀಕೃಷ್ಣ ಪರಮಾತ್ಮೆ ಎಡ್ಡೆನೇ ಬೇಕಡು ಇತರ ಜಾತಿ ಬಂದವರನ್ನು ಪ್ರೀತಿ ಮಲ್ಪುನಂಚಿನ ಶಕ್ತಿ ಕೊರಡು ಇತರ ಜಾತಿ ಬಂದವರಿಗೆಲ್ಲ ನಮ್ಮನ್ನು ಪ್ರೀತಿ ಮಲ್ಪುನಂಚಿನ ಶಕ್ತಿ ಕೊರಡು ಪಂಡೊಂದು ಧನ್ಯವಾದಗಳು. ಜೋರಾದ ಚಪ್ಪಳೊಂದಿಗೆ ಅಭಿನಂದನೆ. 18 ವರ್ಷಗಳಿಂದ ಈ ಒಂದು ಮೊಸರು ಕುಡಿಕೆ ಸಮಿತಿಯ ಜೊತೆಯಲ್ಲಿ ಸಂತೋಷ್ ಕುಮಾರ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಈ ಸಮಿತಿಯ ಜೊತೆಯಲ್ಲಿ ಕೆಲಸ ಮಾಡಿ ಯಾವೊಂದು ಮಾತಿದೆ, ತನ್ನ ಧರ್ಮವನ್ನು ಪ್ರೀತಿಸಿದವರ ಜೊತೆಯಲ್ಲಿ ಅನ್ಯ ಧರ್ಮವನ್ನು ಗೌರವಿಸಬೇಕು ಅನ್ನುವಂಥ ಒಂದು ಮಾತಿಗೆ ಅನುಗುಣವಾಗಿ ಇವತ್ತು ನಮ್ಮ ಧರ್ಮದ ಆಚರಣೆಯ ಜೊತೆಯಲ್ಲಿ ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ ಸಮಿತಿಯ ಜೊತೆಯಲ್ಲಿ ಸಾರ್ವಜನಿಕ ಉತ್ಸವವನ್ನು ಜೊತೆಯ ಈ ಒಂದು ಸಮಿತಿಯಲ್ಲಿ 18 ವರ್ಷಗಳ ಕಾಲ ಕೆಲಸ ಮಾಡಿದ್ದಕ್ಕೆ ಭಾಳಷ್ಟು ಸಂತೋಷ ಆಗ್ತಾ ಇದೆ. ಈ ಒಂದು ಉತ್ಸವ ಸಮಿತಿಯಲ್ಲಿ ಪ್ರತಿ ವರ್ಷ ಕೂಡ ಪ್ರಶಾಂತನೇ ಹೇಳಿದಾಗೆ ಎಲ್ಲ ಜಾತಿ ವರ್ಗದ ಜನರನ್ನು ಸೇರಿಸಿಕೊಂಡು ಈ ಒಂದು ಸೌಹಾರ್ದತೆಗೆ ಒಂದು ಕೊಂಡಿಯಾಗಿ ಕೆಲಸ ಮಾಡುವಂಥ ಸಂತೋಷನ ಮತ್ತು ನಮ್ಮ ಈ ತಂಡಕ್ಕೆ ಮೊದಲನೇದಾಗಿ ನಾನು ಶುಭಾಶಯವನ್ನು ಹೇಳ್ತಾ ಹೆಚ್ಚು ಮಾತಾಡಲಿಕ್ಕಿಲ್ಲ, ಈಗಾಗಲೇ ಸಮಯ ಮೀರಿದೆ. ನಾಟಕ ನೋಡಲಿಕ್ಕೆ ತಾವೆಲ್ಲರೂ ಕಾಯ್ತಾ ಇದ್ದೀರಿ. ಆದ್ದರಿಂದ ನಾವು ಈ ಗ್ರಾಮದಲ್ಲಿ ಇರುವವರು, ನೀವು ಕೂಡ ಈ ಗ್ರಾಮದಲ್ಲಿ ಇರುವವರು ಮುಂದಿನ ಶ್ರೀಕೃಷ್ಣ ಪರಮಾತ್ಮನು ಮಹಾಭಾರತದಲ್ಲಿ ಪಾಂಡವರು ಮತ್ತು ಕೌರವರ ನಡುವಿನ ಈ ಒಂದು ಯುದ್ಧದ ಸಂದರ್ಭದಲ್ಲಿ ಅರ್ಜುನನಿಗೆ ಕೊಟ್ಟಿರುವಂಥ ಉಪದೇಶಗಳು ಜೀವನಕ್ಕೆ ಬೇಕಾಗಿರುವಂಥ ಮೌಲ್ಯ ತತ್ವಗಳು ಅಗಾಢವಾಗಿದ್ದು ವಿಶ್ವದಲ್ಲಿ ಪ್ರಸಿದ್ಧ ಪಡೆದಿದೆ. ಅದಲ್ಲದೆ ಶ್ರೀಕೃಷ್ಣ ನಮ್ಮ ಒಂದು ಜಗತ್ತಿಗೆ ಗುರುವಾಗಿದ್ದವನು. ಯಾವಾಗ ಈ ನಮ್ಮ ಒಂದು ಜಗತ್ತಿನಲ್ಲಿ ಅಧರ್ಮ ಹೆಚ್ಚಾಗಿ ದುಷ್ಟರ ಹಾವಳಿ ಹೆಚ್ಚಾಗುತ್ತದೋ ಅದರ ರಕ್ಷಣೆಗೆ ಜನಿಸಿ ಬರುತ್ತಾನೆಂದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ತಿಳಿಸಿದ್ದು ನಾವೆಲ್ಲರೂ ಕಾಣಬಹುದಾಗಿದೆ. ಪ್ರಕೃತಿಯು ಭಗವಂತನ ಒಂದು ಸೃಷ್ಟಿಯಾಗಿದ್ದು ಅದರ ಹಾನಿಯಾಗದ ರೀತಿ ನಾವು ನೋಡಿಕೊಳ್ಳಬೇಕು. ಅದೊಂದು ನಮ್ಮೆಲ್ಲರೊಂದು ಅಮೂಲ್ಯವಾದೊಂದು ಕರ್ತವ್ಯ. ಸಮಾಜದಲ್ಲಿ ಯಾವುದೇ ಒಂದು ಹಬ್ಬಗಳನ್ನು ಆಚರಿಸುವ ಉದ್ದೇಶ ಜನರ ಮಧ್ಯೆ ಪ್ರೀತಿ, ವಿಶ್ವಾಸ, ಶಾಂತಿ ನೆಲೆಯೂರಿ ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ಪ್ರತಿಯೊಬ್ಬರಲ್ಲಿ ಬರಬೇಕು. ಹಾಗಾಗಿ ಪ್ರತಿಯೊಂದು ಧರ್ಮದಲ್ಲೂ ಹಬ್ಬಗಳನ್ನು ಬಹಳ ವಿಜೃಂಭಣೆಯೊಂದಿಗೆ ಆಚರಿಸಿಕೊಂಡು ಬರುತ್ತಾರೆ. ಇದುವೇ ಶ್ರೀಕೃಷ್ಣನ ಒಂದು ಸಂದೇಶ, ಅದುವೇ ಒಂದು ಭಗವದ್ಗೀತೆಯ ಸಂದೇಶ ಎಂದು ಕೂಡ ಹೇಳ್ಬೋದು. ಇವತ್ತು ಮನುಷ್ಯ ಆಧುನಿಕವಾಗಿ ಎಷ್ಟೇ ಮುಂದೆ ಹೋಗಿರಬಹುದು, ಯಾವುದನ್ನು ಕೂಡ ಕ್ಷಣಾರ್ಧದಲ್ಲಿ ತಯಾರಿಸುವ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಆದರೆ ಈ ಒಂದು ಪ್ರಕೃತಿಯ ಮುಂದೆ ಇದೆಲ್ಲ ಒಂದು ಶೂನ್ಯ. ಪ್ರಕೃತಿಯನ್ನು ನಾವು ಪ್ರೀತಿಸಬೇಕು, ಕಾಪಾಡಬೇಕು. ಪ್ರಕೃತಿಗೆ ಒಂದು ಪೂರಕವಾದ ಕಾರ್ಯಗಳಲ್ಲಿ ಪ್ರತಿಯೊಬ್ಬರು ತೊಡಗಿಸಿಕೊಳ್ಳಬೇಕು. ನಾವು ಈಗಾಗಲೇ ಒಂದು ವರುಣನ ಕಾರ್ಯವೈಖರಿಯನ್ನು ಗಮನಿಸಿದ್ದೇವೆ. ಎಷ್ಟೆಲ್ಲ ಒಂದು ಅನಾಹುತವನ್ನು ನಮ್ಮ ರಾಜ್ಯದಲ್ಲಿ ಅಥವಾ ಹೊರಗಿನ ಒಂದು ರಾಜ್ಯದಲ್ಲಿ ಗಮನಿಸಿದ್ದೇವೆ ನಾವು. ಅದಕ್ಕಾಗಿ ನಾವೆಲ್ಲರೂ ಇಂದು ನಮ್ಮ ಈ ಪರಿಸರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಮೊಸರು ಕುಡಿಕೆಯ ಉತ್ಸವವನ್ನು ಎಲ್ಲ ಜಾತಿ ಧರ್ಮದವರು ಸೇರಿಕೊಂಡು ಶ್ರೀಕೃಷ್ಣನ ಒಂದು ಗುಣಗಾನವನ್ನು ಮಾಡುತ್ತಾ ಬಂದಿರುವುದು ಬಹಳ ಒಂದು ಸಂತೋಷದ ವಿಚಾರ. ಇಲ್ಲಿ ಸೌಹಾರ್ದತೆ ಬೆಳೆಯುತ್ತದೆ, ಸಮಾಜದಲ್ಲಿ ಶಾಂತಿ ಉಂಟಾಗ್ತದೆ. ಈ ನೆಲೆಯಲ್ಲಿ ನಾವೆಲ್ಲರೂ ಒಂದಾಗೋಣ, ಸಮಾಜಕ್ಕೆ ಸಂದೇಶವನ್ನು ಕೊಡುವಲ್ಲಿ ಇವತ್ತೊಂದು ಈ ಉತ್ಸವ ಪ್ರಾಮುಖ್ಯ ಪಾತ್ರ ವಹಿಸಿದೆ. ಈ ಒಂದು ವೇದಿಕೆಗೆ ಬಂದು ನಮಗೆ ಈ ಒಂದು ಉತ್ತಮ ರೀತಿಯ ಒಂದು ಹಿತವಚನ ನೀಡಿದಂಥ ನಮ್ಮ ಈ ಮಂಗಳೂರು ದಕ್ಷಿಣ ಕನ್ನಡ ಮಾಜಿ ಉಸ್ತುವಾರಿ ಸಚಿವರಾದ ಹಾಗೆ ಈ ಒಂದು ಮಂಗಳೂರು ವಿಧಾನಸಭಾ ಕ್ಷೇತ್ರ
ಶಾಸಕರಾದ ಯುಟಿ ಖಾದರ್ ಅವರು ಬಂದು ಈ ಒಂದು ಸಭೆಗೆ ನಮಗೆ ಚಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೆ ಕೂಡ ನಾವು ಈ ನಮ್ಮ ಹೊಸರುಗೆ ಸಮಿತಿಯ ಪರವಾಗಿ ಎಲ್ಲ ನಮ್ಮ ಊರಿನ ಪರವಾಗಿ ಅವರಿಗೆ ಆರ್ಥಿಕ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಸಮಾರಂಭದ ವೇದಿಕೆಯಲ್ಲಿರುವ ನಮ್ಮ ತುರ್ನಾಡು ಮಾಜಿ ಅಧ್ಯಕ್ಷರು ನನ್ನ ಬಂಧುವಾದ ಪ್ರಶಾಂತ್ ಕಾಜರ್ ಅವರಿಗೆ, ಹಾಗೆ ಈ ಒಂದು ಸಮಾರಂಭದಲ್ಲಿ ಅಭಿನಂದನೆ ಸ್ವೀಕರಿಸುವಂಥ ನಮ್ಮ ರವೀಂದ್ರ ರೈ ಅವರಿಗೆ, ಹಾಗೆ ನಮ್ಮ ಹಿರಿಯವರು ನಮ್ಮ ಈ ಊರಿನ ಒಬ್ಬ ಗಣ್ಯರಾದಂಥ ಸೀತಾರಾಮ್ ಶೆಟ್ಟಿ ಅವರಿಗೆ, ಪ್ರತ್ಯಕ್ಷವಾಗಿ ಹಾಗೆ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ನಮ್ಮ ಬಂಧು ಮಿತ್ರರಿಗೆ ಆರ್ಥಿಕವಾದ ಒಂದು ಕೃತಜ್ಞತೆ ಸಲ್ಲಿಸಿಕೊಂಡು ನಾನು ಕೃತಜ್ಞತೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ.